ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. 1920-21 ಅಥವಾ 19-20-21 ಇದು ಇದೀಗ ಇಡೀ ಕನ್ನಡದಲ್ಲಿ ಅಥವಾ ಕರ್ನಾಟಕದಲ್ಲಿ ಸಂಚಲನ ಮೂಡಿಸಿರುವಂಥ ಸಿನಿಮಾ. 19-20-21 ಏನಿದು ಅಂತ ಪ್ರಶ್ನೆ ಬರಬಹುದು. ಸಂವಿಧಾನದ ವಿಧಿಗಳಿದು. ಈ ಸಿನಿಮಾ ತುಳುನಾಡಿನ ಮಲೆಕುಡಿಯರು ಕಳೆದ ಒಂದು ದಶಕದಲ್ಲಿ ಅನುಭವಿಸಿದಂಥ ಅತೀವವಾದಂಥ ಯಾತನೆ ಮತ್ತು ಹಿಂಸೆ, ಆ ನಂತರ ಆ ಹಿಂಸೆಯಿಂದ ಪಡೆಯುವಂಥ ವಿಮೋಚನೆ, ವಿಠಲ ಮಲೆಕುಡಿಯ ಅನ್ನುವಂಥ ಆ ಮಲೆಕುಡಿಯರ ಕುತ್ಲೂರಿನ ಹುಡುಗ ವಿದ್ಯಾಭ್ಯಾಸ ಪಡೆದು ಕಾಲೇಜಿಗೆ ಹೋಗಿ ಆತನ ಮುಖಾಂತರವಾಗಿ ಇಡೀ ಕುತ್ಲೂರು ಅನ್ನುವ ಗ್ರಾಮ ಅಥವಾ ಮಲೆಕುಡಿಯರು ವಾಸ ಮಾಡ್ತಾ ಇರುವಂಥ ಆ ಕುದುರೆಮುಖ ಅಭಯಾರಣ್ಯದ ತಪ್ಪಲಿನ ಪ್ರದೇಶದ ಜನ ನಕ್ಸಲರು ಅನ್ನುವಂಥ ಹಣೆಪಟ್ಟಿಯಿಂದ ಹೊರಗಡೆ ಬರುವಂಥ ಸಿನಿಮಾ ಇದು. ಈ ಸಿನಿಮಾ ತುಂಬ ರೋಚಕವಾಗಿ ಸಾಗ್ತದೆ. ಈ ಸಿನಿಮಾದಲ್ಲಿ ಅನೇಕ ಮಂದಿ, ಅಂದರೆ ಇದು ನಿಜ ಘಟನೆಯನ್ನು ಆಧರಿಸಿದ ಸಿನಿಮಾ. ಈ ಸಿನಿಮಾದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ನಿಮ್ಮ ಮುಂದೆ ಇಡಲಿಕ್ಕಿದ್ದೇವೆ. ಈ ಸಿನಿಮಾದ ಪ್ರಮುಖ ಪಾತ್ರಧಾರಿ, ವಕೀಲರ ಪಾತ್ರಧಾರಿಯಾಗಿ ಅಲ್ಲಿ ಬರುವಂಥ ಬಾಲಾಜಿ ಮನೋಹರ್ ಅವರು ಮಾಡಿರುವಂಥ ಪಾತ್ರ ಸಿನಿಮಾದಲ್ಲಿ ಆ ನಿಜ ಜೀವನದ ವಕೀಲರು, ಆ ಪಾತ್ರದ ನಿಜ ಜೀವನದ ವಕೀಲರು ಇವತ್ತಿನ ನಮ್ಮ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ವಕೀಲರಾದಂಥ ದಿನೇಶ್ ಹೆಗಡೆ ಉಳೆಪಾಡಿಯವರು. ನಾನು ದಿನೇಶ್ ಹೆಗಡೆ ಉಳೆಪಾಡಿಯವರನ್ನು ಈ ಒಂದು ಮಾತುಕತೆಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯನ್ನು ಸ್ವಾಗತ ಮಾಡ್ತೇನೆ ಸರ್. ನಮಸ್ಕಾರ. ಎಸ್, 1920-21 19-20-21 ಈ ಸಿನಿಮಾದ ನಿರ್ದೇಶಕರು ಯುವ ನಿರ್ದೇಶಕ ಮನ್ಸೂರ್ ಅವರು, ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ದೇಶಕರು. ಸಿನಿಮಾಕ್ಕೆ ಸಂಗೀತ ಕೊಟ್ಟವರು ಬಿಂದು ಮಾಲಿನಿಯವರು, ನಿರ್ಮಾಣ ದೇವರಾಜ್ ಅವರು. ನಾನು ಈಗಾಗಲೇ ಸಂಕ್ಷಿಪ್ತವಾಗಿ ಒಂದಷ್ಟು ವಿಚಾರವನ್ನು, ಏನು ತುಳುನಾಡಿನ ಮಲೆಕುಡಿಯರು ಅನುಭವಿಸಿದಂಥ ಯಾತನೆ, ಕಷ್ಟ, ನೋವು, ಹಿಂಸೆ ಮತ್ತು ಅಲ್ಲಿ ಇಡೀ ಆ ಸಿನಿಮಾದಲ್ಲಿ ಪ್ರಧಾನ ಪಾತ್ರ ಅಥವಾ ರೂಪಕವಾಗಿ ಬರುವಂಥ ವಿಠಲ ಮಲೆಕುಡಿಯ ನಮ್ಮ ಮುಂದೆ ಇರುವಂಥ ಪತ್ರಕರ್ತ, ಈಗ ಪತ್ರಕರ್ತ, ಅವತ್ತು ವಿದ್ಯಾರ್ಥಿ ಆಗಿದ್ದವನು. ಆ ಇಡೀ ಸಿನಿಮಾ ಅಥವಾ ಆ ಒಂದು ಕುತ್ಲೂರಿನ ಜನತೆ, ವಿಠಲ ಮಲೆಕುಡಿಯ, ಆತನ ತಂದೆ ಎಲ್ಲರೂ ಆರೋಪದಿಂದ ಮುಕ್ತರಾಗಿ ಬರಲಿಕ್ಕೆ ಅತ್ಯಂತ ಕಠಿಣವಾದಂಥ UAPA ಕಾಯ್ದೆಯಿಂದ ಹೊರಗಡೆ ಬರಲಿಕ್ಕೆ ಕಾರಣಕರ್ತರಾದವರು ವಕೀಲರಾಗಿರುವಂಥ ದಿನೇಶ್ ಹೆಗಡೆ ಉಳೆಪಾಡಿಯವರು. ಅತ್ಯಂತ ಸೂಕ್ಷ್ಮ ಮತ್ತು ಅಷ್ಟೇ ಕಠಿಣವಾದಂಥ ಒಂದು ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಕೊಂಡಂಥ ಇಡೀ ಆ ಒಂದು ಸಮುದಾಯವನ್ನು ಅವರು ಆ ನಕ್ಸಲ್ ಹಣೆಪಟ್ಟಿಯಿಂದ ಹೊರಗೆ ತರ್ತಾರೆ. ಆ ಮೂಲಕ ಅವರಿಗೊಂದು ವಿಮೋಚನೆಯನ್ನು ದೊರಕಿಸಿಕೊಡ್ತಾರೆ. ಅದು ಸಂವಿಧಾನಬದ್ಧವಾದಂಥ ಕಾನೂನಿನ ಮುಖೇನವಾಗಿಯೇ. ಎಸ್, ಈ ಘಟನೆಯ ವ್ಯಕ್ತಿ ದಿನೇಶ್ ಹೆಗಡೆ ಅವರು ನಮ್ಮ ಮುಂದೆ ಇದ್ದಾರೆ. ಅವರ ಕಾರಣದಿಂದಾಗಿ ಅವರು ಆ ಗ್ರಾಮದ, ಆ ವಿಠಲ ಮಲೆಕುಡಿಯ ಮತ್ತು ಆ ಇಡೀ ಮಲೆಕುಡಿಯ ಸಮುದಾಯಕ್ಕೆ ಒಂದು ವಿಮೋಚನೆಯನ್ನು ಕಾನೂನಿನ ಪ್ರಕಾರ ತಂದುಕೊಟ್ಟ ಕಾರಣದಿಂದಾಗಿ ಇವತ್ತು ಸಿನಿಮಾ ಬಂದಿದೆ. ಜೊತೆಗೆ ಅನೇಕ ಮಂದಿ ಅದರಲ್ಲಿ ಭಾಗಿಗಳು ಕೂಡ ಆಗ್ತಾರೆ. ಅದು ಹೋರಾಟಗಾರರು, ಪತ್ರಕರ್ತರು. ಎಸ್, ನಾನು ದಿನೇಶ್ ಹೆಗಡೆ ಉಳೆಪಾಡಿಯವರೇ, ಸಿನಿಮಾ ಈಗಾಗಲೇ ರಿಲೀಸ್ ಆಗಿರುವಂಥದ್ದು ಮತ್ತು ಭಾರಿ ದೊಡ್ಡ ಮಟ್ಟದಲ್ಲಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ದೊಡ್ಡ ಸಂಚಲನ ಮತ್ತು ಚರ್ಚೆಯನ್ನು ಹುಟ್ಟುಹಾಕಿದಂಥ ಸಿನಿಮಾ 1920-21. ಒಮ್ಮೆಗೆ ಏನಿದು ಟೈಟಲ್ ಅಂತಲೇ ಸ್ವಲ್ಪ ಕುತೂಹಲ ಮೂಡಿಸಿತ್ತು ನೋಡೋರಿಗೆಲ್ಲ. ನೀವು ತುಂಬ ದಿನಗಳ ಹಿಂದೆಯೇ ಎಸ್, ಮಾರ್ಚ್ ತಿಂಗಳಲ್ಲಿ, ಮಾರ್ಚ್ 3ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಈ ಮಾತುಕತೆಯನ್ನು ಆರಂಭಿಸುವಾಗ ಎಸ್, ನಾನು 2-3 ಬಾರಿ ಹೇಳಿದಂಥ ಮಾತು ವಿಮೋಚನೆ ಅಂತ. ಮಲೆಕುಡಿಯರು ಅನುಭವಿಸಿದಂಥ ಯಾತನೆ, ನೋವು, ಹಿಂಸೆ ಮತ್ತು ಬಹುಮುಖ್ಯವಾಗಿ ಅವರಿಗೆ ಈ ಪ್ರಭುತ್ವ, ಈ ಪೊಲೀಸ್ ವ್ಯವಸ್ಥೆ, ಈ ಆಡಳಿತ ವ್ಯವಸ್ಥೆ ಅವರನ್ನು ನಕ್ಸಲರು ಅಂತ ಹಣೆಪಟ್ಟಿ ಕಟ್ಟಿತ್ತು. ಸಾಮಾನ್ಯವಾಗಿ ಇಂಥ ಒಂದು ಕಠಿಣವಾದಂಥ ಅಥವಾ ಒಬ್ಬರು ನಕ್ಸಲರು ಅಥವಾ ಒಬ್ಬರು ಭಯೋತ್ಪಾದಕರು ಅಂತ ಹೇಳುವಾಗ ಯಾರೋ ಅಮಾಯಕರನ್ನು ಎಷ್ಟೋ ಬಾರಿ ನಮ್ಮ ಆಡಳಿತ, ನಮ್ಮ ಪ್ರಭುತ್ವ ಕಟ್ಟಿಕೊಡ್ತದೆ, ಹಣೆಪಟ್ಟಿ ಕೊಟ್ಟು ನಿಲ್ಲಿಸ್ತದೆ. ಅಂಥ ಸಂದರ್ಭದಲ್ಲಿ ಅವರ ಪರವಾಗಿ ವಾದಿಸಲಿಕ್ಕೇ ಯಾರು ಮುಂದೆ ಬರುವುದಿಲ್ಲ.
ವಾದಿಸಲಿಕ್ಕೇ ಯಾರು ಮುಂದೆ ಬರುವುದಿಲ್ಲ, ಅಯ್ಯೋ ನಮಗೆ ಯಾಕೆ ಅಂತ. ಇಂಥ ಸಂದರ್ಭದಲ್ಲಿ ನೀವು ಈ ಪ್ರಕರಣವನ್ನು ಎತ್ತಿಕೊಳ್ತೀರಿ, ಹೌ ಇಟ್ ಇಸ್ ಪಾಸಿಬಲ್, ಅದು ಹೇಗೆ ನೀವು ಮುಂದೆ ಬಂದ್ರಿ ಅಂತ? ಈಗ ಈ ಒಂದು ಪ್ರಕರಣ ನಿಜವಾಗಿ ಮಲೆಕುಡಿಯರು ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ನಾನು ಈ ಪ್ರಕರಣದಲ್ಲಿ ಮುಖಾಮುಖಿ ಆಗ್ತಿದ್ದೇನೆ ನನ್ನ ಜೀವನದಲ್ಲಿ. ಸಾಮಾನ್ಯವಾಗಿ ನಾವು ಹಳ್ಳಿಯಲ್ಲಿ ಬೆಳೆದವರು, ಆ ಹಳ್ಳಿ ಮತ್ತು ಕಾಡಿನ ಜನಾಂಗ, ನಮಗೆ ಆಸಕ್ತಿ ಇತ್ತು ಕಾಡಿಗೆ ಹೋಗ್ಬೇಕು ಎಲ್ಲ ನೋಡ್ಬೇಕು ಅನ್ನೋದು. ಹಾಗೆ ವೃತ್ತಿಯಲ್ಲಿ ನಾವು ಈ ರೀತಿ ಒಂದು ಇಡೀ ಸಮುದಾಯವನ್ನು ನೋಡ್ತೇವೆ ಅನ್ನೋದು ಕೂಡ ನನ್ಗೆ ಗೊತ್ತಿರಲಿಲ್ಲ. ನಾವು ಒಮ್ಮೆ ಸಿಟಿಗೆ ಬಂದ ಮೇಲೆ ಮರಳಿ ಹಳ್ಳಿಗೆ ಮುಖ ಮಾಡೋದು ಬಹಳ ಕಡಿಮೆ. ನಮ್ಗೆ ಬಹಳಷ್ಟು ಆಸಕ್ತಿ ಇರ್ತದೆ, ನಾವು ಕಾಡಿಗೆ ಹೋಗ್ಬೇಕು, ಯಾವುದೋ ಹಳ್ಳಿಯಲ್ಲಿ ಕೂತ್ಕೊಳ್ಬೇಕು, ಆಸಕ್ತಿ ಜೀವನದಲ್ಲಿ ಎಲ್ಲರಿಗೂ ಇರ್ತದೆ. ಈ ಪ್ರಕರಣ 2012ರಲ್ಲಿ ಬಹುಶಃ ನಿಮ್ಗೆ ಗೊತ್ತಿರುತ್ತೆ, ಬಹುಶಃ ನನ್ನ ವೃತ್ತಿ ಮತ್ತು ನನ್ನ ಹಿರಿಯರ ಆಶೀರ್ವಾದ ಗೊತ್ತಿಲ್ಲ. ನಾನು ಯಾವತ್ತೂ ಹೇಳೋದು ನಾನು ಏನೂ ಅಲ್ಲ ಅನ್ನೋದು. ವೃತ್ತಿಯಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಒಂದೊಂದು ಪ್ರಕರಣ ಬರುತ್ತೆ, ಅದೇ ಪ್ರಕರಣ ಬೇರೆಯವ್ರು ಕೂಡ ಬರುತ್ತೆ. ನನಗೆ ಬಂದಾಗ ಅದರ ಅಧ್ಯಯನ ಮಾಡಿದಾಗ ಅಲ್ಲಿರೋ ಆಗುವಂಥ ವ್ಯತ್ಯಾಸಗಳೇ ಬೇರೆ ಇರ್ತದೆ, ಅದು ಒಂದು ವಿಚಾರ. ಎರಡನೇದಾಗಿ ನಮಗೆ ಸಾಮಾಜಿಕವಾಗಿ ಎಲ್ಲ ವರ್ಗದವರು, ಎಲ್ಲ ಸಂಘಟನೆಯವರು, ಪತ್ರಕರ್ತರ ಒಂದು ಸಂಪರ್ಕಗಳಿದೆ. ಅದು ವೃತ್ತಿಯ ಆರಂಭದ ದಿನದಿಂದ ಇದ್ದದ್ದು ಕೂಡ, ಅದು ನನಗೆ ಒಂದು ನನ್ನ ಜೀವನದ ಅದೃಷ್ಟ ಅಂತ ಹೇಳಬೇಕು. ಈ ಸಂಪರ್ಕಗಳು ಎಲ್ರಿಗೂ ಇರಲ್ಲ. ಮೂರನೇದಾಗಿ ಈ ಸಂಪರ್ಕದಿಂದ ಕಾರಣದಾಗೆ ಯಾವಾಗಲೂ ಯಾವುದೇ ಪ್ರಕರಣಗಳಾದಾಗ ಪತ್ರಕರ್ತರು ಅದು ಬಹುಶಃ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಸಮಸ್ಯೆ ಆದ್ರೂ ಕೂಡ ನನಗೆ ಫೋನ್ ಕಾಲ್ ಬರುತ್ತೆ. ಅದು ಕೋಮು ವಿಚಾರ, ಸಾಂವಿಧಾನಿಕ ಮಾನವೀಯ ನನಗೆ ಎಲ್ಲಾ ಮೂಲೆಗಳನ್ನ ಬರುತ್ತೆ. ಇದು ಕೂಡ ನನ್ನ ಒಂದು ಭಾಗ್ಯ. ಅದು ನಾನು ಇದಂತ ತಗೊಳ್ಳೋದಿಲ್ಲ, ಒಂದು ಹೊರೆ ಅಂತ ತಗೊಳ್ತಾ ಇಲ್ಲ. ಆ ವ್ಯಕ್ತಿ ಕೂಡ ಒಂದು ವಿಶ್ವಾಸ ಇಟ್ಟು ಕಾಲ್ ಮಾಡ್ತಾರೆ ಅಥವಾ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಏನಾಯ್ತು, ಆ ಸಂದರ್ಭದಲ್ಲಿ ನನಗೆ ಈಗಲೂ ನೆನಪಿದೆ. ಆ ಮಾರ್ಚ್ 3-4 ನವೀನ್ ಸೂರ್ಯಂಜಿ ಫೋನ್ ಮಾಡ್ತಾನೆ, ಪತ್ರಕರ್ತರು. ಆ ಫೋನ್ ಮಾಡ್ಲಿಕ್ಕೆ ಒಂದು ಕಾರಣ ಕೂಡ ಇರ್ತದೆ. ಏನಂದ್ರೆ ಈ ಪ್ರಕರಣ ಮೂಲತಃವಾಗಿ ಒಂದು ಆರೋಪಿಗಳನ್ನು ಅರೆಸ್ಟ್ ಮಾಡಿದಾಗ ಲೋವರ್ ಕೋರ್ಟ್ JMFCಗೆ ಅದನ್ನು ಪ್ರೊಡ್ಯೂಸ್ ಮಾಡೋದು, ಒಬ್ಬ ಆರೋಪಿಯನ್ನ. ಇಲ್ಲಿ ಏನಾಯ್ತು, ಆ JMFC ನ್ಯಾಯಾಧೀಶರು ಅವತ್ತು ರಜೆ ಇದ್ರು, ಜಿಲ್ಲಾ ನ್ಯಾಯಾಲಯಕ್ಕೆ ಬರಬೇಕು. ಹಾಗೆ ಜಿಲ್ಲಾ ನ್ಯಾಯಾಲಯಕ್ಕೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಜಿಲ್ಲಾ ನ್ಯಾಯಾಲಯಕ್ಕೆ ಬಂದಾಗ ನವೀನ್ ರವರು ಏನು ಹೇಳ್ತಾರೆ, ಒಂದು ಈ ರೀತಿ ಒಬ್ಬ ವಿದ್ಯಾರ್ಥಿ ಹೇಳುವಂಥದ್ದು ಏನಂದ್ರೆ, ವಿದ್ಯಾರ್ಥಿ ಆತ ಯಾವ ಪ್ರಕರಣ ಅಂತ ಅವ್ರಿಗೂ ಗೊತ್ತಿಲ್ಲ, ಕಾಯ್ದೆ ಏನಂತ ಅವ್ರಿಗೂ ಗೊತ್ತಿಲ್ಲ. ವಿದ್ಯಾರ್ಥಿ ನಮಗೆ ಬೇಕಾದವ ಗೊತ್ತಿದ್ದವ, ಏನೋ ಭಾಳ ಮುಗ್ಧ ಹುಡುಗ, ಏನೂ ಗೊತ್ತಿಲ್ಲ ಅವರಿಗೆ. ನೀವೊಂದು ವಕಾಲತ್ ಹಾಕಬೇಕು, ಜಾಮೀನಿಗೆ ಒಂದು ಪ್ರಯತ್ನ ಮಾಡಬೇಕು. ಕಾಯ್ದೆ ಏನೊಂದು ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಸೊ ಇಲ್ಲ, ಅದನ್ನು ANFನವ್ರು ಹೊಡೆದಿದ್ದಾರೆ, ಆಂಟಿ ನಕ್ಸಲ್ ಫೋರ್ಸ್. ANF ಅಂತ ಹೇಳಿದಾಗ ಭಾಳ ನನಗೆ ಇದಾಯ್ತು, ಯಾಕಂದ್ರೆ ಅದು ಬಹಳ ತೀವ್ರವಾಗಿರುವಂಥದ್ದು. ANF ದೊಡ್ಡ ಸ್ಕ್ವಾಡ್ ಅದು ರಾತ್ರಿ. ಆ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನನಗೆ 24 ಗಂಟೆ ಪೊಲೀಸ್ ಫೋರ್ಸ್ ಇತ್ತು, ನನಗೆ ಕಾವಲು, ನನಗೆ ಅಂದ್ರೆ ಪ್ರೊಟೆಕ್ಷನ್ ವಿಚಾರದಲ್ಲಿ. ಅದು ನಾನು ಬೇಕಂದ್ರೆ ಅದು ಬೇಡ ಅಂತ ನಾನು ಬಿಟ್ಟೆ. ಸೊ ಇಂಥ ಸಂದರ್ಭ ಬೇರೆ ಬೇರೆ ಹಿನ್ನೆಲೆ ಅಂಡರ್ವರ್ಲ್ಡ್ ಥ್ರೆಟ್ ಇತ್ತಂತ ಸಂದರ್ಭ ನನಗೆ. ನನ್ನ ಸ್ಥಾನದಲ್ಲಿ ಬೇರೆ ಯಾರಿದ್ರು ಕೂಡ ಕೇಸ್ ತಗೊಳ್ಳುವಂಥದ್ದೇ ಅಲ್ಲ. ನೀವು ಅಂತ ಒಂದು ಏನು ಕಠಿಣವಾದಂತ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀರಿ. ನನ್ನ ವೃತ್ತಿಯ ಇದೇನಂದ್ರೆ, ನಮ್ಗೆ ಬಂದಂತ ಕಕ್ಷಿಗಾರ ಯಾರಿದ್ದಾರೆ, ನಮ್ಮ ಜೀವಕ್ಕಿಂತ ಅವರ ಜೀವ ಮುಖ್ಯ ಆಗಿರ್ತದೆ. ಇದು ನನ್ನ ಪ್ರೊಫೆಷನಲ್ ಪ್ರಿನ್ಸಿಪಲ್. ಹಾಗಾಗಿ ನಾನು ಯಾವುದೇ ಆ ಸಂದರ್ಭದಲ್ಲಿ ಯಾವುದೇ ಪ್ರಕರಣಗಳನ್ನ ನಿಭಾಯಿಸಲಿಕ್ಕೆ ಹಿಂದೆ ಇಟ್ಟು ಹಾಕಿಲ್ಲ. ಅದು ಒಂದು ಅವರು ಆ ಹಿನ್ನೆಲೆ ಹೇಳಿದಾಗ ಆಯ್ತು, ವಿಶೇಷ ರಿಕ್ವೆಸ್ಟ್ ಮಾಡಿದ್ರಂದ್ರೆ ಹೋದೆ. ನವೀನ್ ಹೇಳಿದಂಥದ್ದು ಆ ವಿದ್ಯಾರ್ಥಿ ವಿಠಲ ಮಲೆಕುಡಿಯ ಹೆಸರು ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ ನನಗೆ. ಆಯ್ತು, ಹೆಸರೊಂದಿಗೆ ನಮ್ಗೆ ಅಪ್ಲಿಕೇಶನ್ ಬರೀಬೇಕು, ಹೆಸರು ಗೊತ್ತಿರಬೇಕು. ಆ ಹಿನ್ನೆಲೆ ಆತನಿಗೆ ಅವನ ತಂದೆ ಹೆಸರು ಗೊತ್ತಿಲ್ಲ, ನವೀನ್ಗೆ ವಿಠಲ ಮಲೆಕುಡಿಯ ತಂದೆ ಹೀಗೆ ಸ್ವಲ್ಪ ಈಗ ತಾರನಾಥ ಗಟ್ಟಿ ಅಂತ ಗೊತ್ತಿರಲ್ಲ. ಈ ರೀತಿ ಅಲ್ಲಿ ಹೋದಾಗ ಮತ್ತೆ ಚಿಕ್ಕ ಹುಡುಗ ಮತ್ತೊಂದು ಸಾಧಾರಣ ಮಧ್ಯವಯಸ್ಕರು, ಅಲ್ಲಿ ಈ ರೀತಿ ಸಂಪರ್ಕ ಆಯ್ತು. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಾಗ
ಈತ ನನ್ನ ಕೆಳಗೆ ಹೊಡೆದಿ. ಅವ್ರು ಏನಂದ್ರೆ ಈತನ ನೋಡುವಾಗ ನನಗೆ ಅಲ್ಲಿ ಒಂದು ಹೋಗ್ತಾ ಹೋಗ್ತಾ ಏನು ಬಾಯ್ತು ಅಂದ್ರೆ ನಕ್ಸಲ್ ವಿಚಾರದಲ್ಲಿ ಅಂತ ಹೇಳಿದ್ರು ಶಬ್ದ. ಸೊ ನಕ್ಸಲ್ ವಿಚಾರದಲ್ಲಿ ಸೆಕ್ಷನ್ ಏನೋ ನಮ್ಗೆ ಗೊತ್ತಿರೋದಿಲ್ಲ, ನಕ್ಸಲ್ ವಿಚಾರ ಅಂತ ಇರುತ್ತೆ ಸೆಕ್ಷನ್. ಸೊ ಅಲ್ಲಿ ಹೋದಾಗ ಏನಾಯ್ತು, ಇಬ್ರು ಇದ್ರು, ಇವ್ರಿಗೆ ಕೇಳಿದೆ ಹೊಡೆದಿದೆ, ನಾನು ಹೇಳಿದೆ ಹೊಡೆದಿದ್ದಾರ ನಿಮಗೆ, ಬಹುಶಃ ಪಿಕ್ಚರ್ನಲ್ಲೂ ಅದೇ ರೀತಿ ಶಬ್ದ ಬರ್ತದೆ. ಅದಕ್ಕೆ ಈ ವಿಠಲ್ ಹೇಳ್ತಾನೆ ನನಗೆ, ಸರ್ ನನಗೆ ಹೊಡೆದಿಲ್ಲ, ಉಳಿದಂತೆ ಏನೋ ಇದು ಮಾಡಿದ್ದಾರೆ, ಆದ್ರೆ ತಂದೆಗೆ ಹೊಡಿತಾರೆ. ಎಲ್ಲಿ ಹೊಡೆದಿದ್ದಾರೆ, ಅವ್ರಿಗೆ ನಡಿಲಿಕ್ಕೆ ಆಗ್ತಾ ಇಲ್ಲ. ನಾನು ಹೇಳಿದೆ ನೀವು ಅದನ್ನೇ ಹೇಳಬೇಕು, ಜಡ್ಜಿ ಮುಂದೆ ರೆಕಾರ್ಡ್ ಮಾಡ್ತಾರೆ, ನಿಮ್ಗೆ ಎಷ್ಟು ಹೊಡೆದಿದ್ದಾರೆ ಹೇಳ್ಬೇಕು, ಇಲ್ಲ ಅಂದ್ರೆ ಇಲ್ಲ. ಆನಂತರ ಜಡ್ಜ್ ಸಾಹೇಬರು ನಾನು ಅರ್ಜಿ ಹಾಕ್ತೀನಿ, ಆಗ ನನ್ಗೆ ಗೊತ್ತಾಗೈತೆ ಇದು UAPA ಕಾಯ್ದೆ ಅಂತ. UAPA ಕಾಯ್ದೆ ಅಂದ್ರೆ ಏನದು ವಕೀಲ್ರೆ? ಅದು ಅನ್ಲಾಫುಲ್ ಪ್ರಿವೆನ್ಷನ್ ಆಫ್ ಅನ್ಲಾಫುಲ್ ಅಸೆಂಬ್ಲಿ ಆಕ್ಟ್ ಅಂದ್ರೆ ಈ ದೇಶದ, ಈಗ ಸಪೋಸ್ ಹಿಂದೆ ಹೇಗಿತ್ತಂದ್ರೆ ಯಾವುದೇ ಸಂಘಟನಾತ್ಮಕ ಚಟುವಟಿಕೆಗಳು ಏನಿದೆ, ಸಂಘಟನಾತ್ಮಕ ಚಟುವಟಿಕೆಗಳು ಅದು ಅದು ದೇಶದ ವಿರುದ್ಧವಾದಂಥ ಚಟುವಟಿಕೆಗಳು, ಅದನ್ನ ಇಲ್ಲಿ UAPA ಅಂತ ಹೇಳ್ತಾರೆ. ಈ ಕಾಯ್ದೆ ಏನಿರುತ್ತೆ ಅದರ ಜೊತೆಗೆ ಸೆಕ್ಷನ್ IPC ಸೆಕ್ಷನ್ ಬರುತ್ತೆ, ರಾಜದ್ರೋಹ ಮತ್ತೆ ರಾಜದ್ರೋಹ ಮಾಡ್ಲಿಕ್ಕಾಗಿ ಸಂಘಟನೆ ಮಾಡುವಂಥದ್ದು, ಇದನ್ನು UAPA ಅಂತ ಹೇಳ್ತಾರೆ, ಉಪ ಅಂತ ಹೇಳ್ತಾರೆ ಶಾರ್ಟ್ ಅಲ್ಲಿ. ಸೊ ಈ ಕಾಯ್ದೆ ಜೀವಾವಧಿ ಮತ್ತು ಮರಣದಂಡನೆ. ರಾಜದ್ರೋಹ ಅನ್ನೋದು ದೇಶದ್ರೋಹ ಪ್ರಶ್ನೆ ಅಲ್ಲ, ರಾಜನ ಕಾನೂನುಗಳಿಗೆ ವಿರೋಧ, ದೇಶ ಈಗ ಎಲ್ಲ ಹೇಳ್ತದೆ ದ್ವೇಷ ಆಪ್ ಶಬ್ದ ಅಲ್ಲ. ರಾಜದ್ರೋಹ ಏನು, ಅದು ಯಾವಾಗ ಬಂತು, ಅದು ಮೂಲ ಏನು ಅಂತ ಹೇಳಿದ್ರೆ ಬ್ರಿಟಿಷರು, ಆ ಮೂಲ ಮಾಡಿದ್ದು ಬ್ರಿಟಿಷರು. ಯಾಕೆ ಮಾಡಿದ್ರು ಅಂದ್ರೆ ಅವರಿಗೆ ರಾಣಿ ಮತ್ತು ರಾಜ ಏನಿದ್ದಾರೆ ಅವರಿಗೆ ಭಾರತೀಯರು ವಿದೇಶಿಯರಾಗಿದ್ರು, ಭಾರತೀಯರು ಅವರಿಗೆ ಮಾಡೋ ಯಾವುದೇ ಕೆಲಸಗಳು ದ್ರೋಹ ಆಗಿತ್ತು. ಆ ಕಾಯ್ದೆ ಆ ರೀತಿಯಲ್ಲಿ ಬಂದ ರಾಜದ್ರೋಹ IPC ಎಲ್ಲ ಸೇರಿಸಿದ್ದಾರೆ. ಸೊ ಈ ಸೆಕ್ಷನ್ ಯಾಕೆ ಅದನ್ನು ಮಾಡಿದಾರೆ ಅಂದ್ರೆ, ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಸ್ವಾತಂತ್ರ್ಯಕ್ಕೆ ಹೋರಾಟ ಬಾರದು ಈ ಕಾಯ್ದೆಯನ್ನು ಅದನ್ನು ಮುಂದುವರಿಸಿದಾಗ ಅದು ಏನಾಯ್ತು, ನಮ್ಮ ಸರ್ಕಾರಗಳು ಯಾರು ಈಗ ಸರ್ಕಾರ ಸ್ಥಾಪನೆ ಆದ ಮೇಲೆ, ನಾನು ಹೆಚ್ಚಿಗೆ ಇದನ್ನು ಮಾತ್ರ ತುಂಬಾ ಇದೆ, ಇದರ ಬಗ್ಗೆ ನಾವು ಒಂದು ದಿವಸ ಮಾತಾಡ್ಬೋದು, ಯಾವ ರೀತಿ ಸ್ಥಾಪನೆ ಆಯ್ತು, ನಮ್ಮನ್ನು ಈ ಒಟ್ಟು ಆಡಳಿತ ನಡೆಸುವವರ UAPA ಆಯ್ತು. UAPA ಬಂದಾಗ ಅಲ್ಲಿ ನನ್ಗೆ ಗೊತ್ತಾಯ್ತು ಇದು ತೀಕ್ಷ್ಣವಾದ ಸವಾಲು ಅಂತ. ಜಡ್ಜಿ ಹೇಳ್ತಾರೆ ಇದು ಜಾಮೀನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಜಾಮೀನು ಕೊಡ್ಲಿ ಹೇಗೆ, ಸೆಕ್ಷನ್ ನೋಡಿದಾರೆ ಕೇಳ್ತಾರೆ, ಸೆಕ್ಷನ್ ನೋಡಿದಾರೆ ಕೇಳ್ತಾರೆ. ಅದು ಸಿನಿಮಾದಲ್ಲಿ ಅದಕ್ಕೆ ಬೇಕಾದಕ್ಕೆ ತಗೊಂಡಿದ್ದಾರೆ. ಅಡಿನ್ಸಿ ನಾನು ನೋಡಿಲ್ಲ, ಅಲ್ಲಿ ತಗೊಳ್ತೇನೆ, ನೋಡಿದಾಗ ಸೊ UAPA ಇದೆ. ದೆನ್ ನೀವೇನು ಅದು ಅಲ್ಲಿ ಮಾಡಿ ಲೋವರ್ ಕೋರ್ಟಲ್ಲಿ ನೋಡ್ಕೊಳ್ಳಿ, ಬಟ್ ಅವ್ರು ನಾಡ್ದು ಬರ್ತಾರೆ ಅಂತ ಹೇಳಿದ್ರು. ದೆನ್ ಅವ್ರನ್ನ ನಾನು ಬಿಟ್ಟೆ. ನಾನು ಹೇಳಿದೆ ನಿಮ್ಗೆ ಏನಿದ್ರು ಕೂಡ ನಿಮ್ಮ ಅಲ್ಲಿ ಕಸ್ಟಡಿ ಕೇಳ್ತಾರೆ, ಕಸ್ಟಡಿ ಕೊಟ್ಟಂತ ಸಂದರ್ಭದಲ್ಲಿ ಒಬ್ಬನಿಗೆ ಆ ಪೊಲೀಸರಿಗೆ ಒಂದು ಶೋಕಾಸ್ ಮಾಡ್ತಾರೆ, ಅವ್ರ ಎಕ್ಸ್ಪ್ಲನೇಷನ್ ಕೊಡ್ಬೇಕು, ಮಾನವ ಹಕ್ಕು ಉಲ್ಲಂಘನೆ ಅದಕ್ಕೆ. ಸೊ ಅದು ಒಂದು ಪಾರ್ಟ್. ಆದ್ರೆ ಈ ಕಸ್ಟಡಿ ಕೊಟ್ಟ ಮೇಲೆ ಅವ್ರಿಗೆ ಹೇಳಿದ್ದೆ ನಿಮಗೆ ಏನಿದ್ರು ಕೂಡ ಸತ್ಯ ಮಾತ್ರ ಹೇಳಿ, ಸುಳ್ಳನ್ನು ಹೇಳಬೇಡಿ ಅಂತ ಹೇಳಿ ನಾನು ವಾಪಸ್ ಬಂದೆ. ವಾಪಸ್ ಬಂದ ಮೇಲೆ ಅದು ಪುನಃ ಬೆಳ್ತಂಗಡಿ ಲೋವರ್ ಕೋರ್ಟ್ ಬೆಳ್ತಂಗಡಿ ಬರುತ್ತೆ, ಅಲ್ಲಿಗೆ ನಾನು ಕೆಲವೊಂದು ದಿವಸ ಹೋಗಿದ್ದೇನೆ. ಅದನ್ನು ಮುಖ್ಯ ವಿಚಾರಗಳು ಬಂದಾಗ ನಾನು ಅಲ್ಲಿ ತುಂಬಾ ಸಲ ಹೋಗಿದ್ದೇನೆ. ಇದು ವಕೀಲರೇ, ಸಿನಿಮಾದಲ್ಲಿ ಕೂಡ ನಾವು ನೋಡ್ತೇವೆ, ನೀವು ವಕೀಲರು ಕೇಳ್ತೀರಿ ವಿಠಲ ಮಲೆಕುಡಿಯ ಮತ್ತು ಅವನ ತಂದೆಯಲ್ಲಿ ಅರೆಸ್ಟ್ ಮಾಡಿಕೊಂಡು ಬಂದವರ ನೀವೇನಾದ್ರೂ ಇನ್ವಾಲ್ವ್ ಆಗಿದ್ದೀರಾ ಅಂತ. ಎಸ್, ಈಗ ಪ್ರಶ್ನೆ ಇನ್ವಾಲ್ವ್ ಆಗಿರುವಂಥದ್ದು ಅಂದರೆ ನಕ್ಸಲ್ ಚಟುವಟಿಕೆ ಕುದುರೆಮುಖ ಅಭಯಾರಣ್ಯ ಪ್ರದೇಶದಲ್ಲಿ ನಡೀತಾ ಇತ್ತು. ಬಹುಶಃ ಇವರನ್ನು ಕೂಡ ನಕ್ಸಲ್ ಅಂತ ಒಂದು ಹಣೆಪಟ್ಟಿ ಕಟ್ಟುವ ಉದ್ದೇಶ, ಬಿಂಬಿಸುವ. ಯಾಕೆ ನಕ್ಸಲ್ ಅಥವಾ ಅಂತ ಒಂದು ಆರೋಪಗಳು ಕೇಳಿ ಬಂತು, ಅಥವಾ ಆ ಸಂದರ್ಭದಲ್ಲಿ ನಕ್ಸಲ್ ಚಟುವಟಿಕೆಗಳು ಇತ್ತ, ಅಥವಾ ಅವ್ರು ಏನ್ ಮಾಡ್ತಾ ಇದ್ರು? ಈಗ ಬಹಳ ಸೂಕ್ಷ್ಮವಾಗಿ ಅಥವಾ ಒಂದು ಡಿಟೇಲ್ ಆಗಿ ಹೇಳಬೇಕಾದ್ರೆ ಬಹಳಷ್ಟು ಸಮಯ ಇದೆ. ಸೂಕ್ಷ್ಮವಾಗಿ ಹೇಳೋದಿದ್ರೆ ನೋಡಿ, ಅದು 1998-95 ನಂತರ ಅಂತ ಹೇಳ್ಬೇಕು. ಈ ಅಭಯಾರಣ್ಯ ವಿಚಾರದಲ್ಲಿ ಬಂದಾಗ
ಅದನ್ನ ಈ ಅಭಯಾರಣ್ಯದಲ್ಲಿ ಯಾರ್ಯಾರಿದ್ದಾರೆ ಆ ಕಾಡಿನಿಂದ ನಾಡಿಗೆ ತರಬೇಕು ಅನ್ನೋ ಒಂದು ವಿಚಾರ ಒಂದು. ಆ ಸಂದರ್ಭದಲ್ಲಿ ಇದನ್ನ ಎಕ್ವೈರ್ ಮಾಡಿ ಅವರನ್ನ ಹೊರಗೆ ಹಾಕ್ಬೇಕು ಅನ್ನೋದು, ಅವರನ್ನು ಹೊರಗೆ ನಾಡಿಗೆ ತರುವಂತದ್ದು. ಆಗ ಏನಾಗತ್ತೆ, ನಾವು ನಮ್ಮ ಪರಿಸರವನ್ನು ಸ್ವಲ್ಪ ಕಲ್ಪಿಸಬೇಕು. ನನ್ನದೇ ಊರನ್ನ ನಾನು ದಿನೇಶ್ ಹೆಗ್ಡೆ ಉಳೆಪಾಡಿ ಅಂತ ಯಾಕೆ ಇಟ್ಕೊಂಡಿದ್ದೇನೆ? ನನಗೆ ನನ್ನ ಊರಿನಲ್ಲಿರುವಂತ ಪ್ರೇಮದಿಂದ ನಾನು ಇಟ್ಕೊಂಡಿದ್ದೇನೆ ಉಳೆಪಾಡಿ ಅಂತ ಇಟ್ಕೊಂಡು ಊರಿನ ಹೆಸರು. ಯಾಕೆ ನಾನು ನನ್ಗೆ ಅಷ್ಟು ಪ್ರೀತಿ ಇರ್ತದೆ. ನಮ್ಮ ಮಣ್ಣು, ನಾವು ಜನಿಸಿದ ಊರು ಅಂತ ಇರುತ್ತೆ. ಆ ಪ್ರೀತಿಯಿಂದ ನಮ್ಮ ಹೆಸರನ್ನ ಜೊತೆ ಒಂದು ಊರಿನ ಹೆಸರು ಐಡೆಂಟಿಟಿ ಇಟ್ಟಿದ್ದೇನೆ. ಇಲ್ಲ, ನನಗೆ ಅಗತ್ಯ ಇರಲಿಲ್ಲ. ನನ್ನ ಊರನ್ನು ನಾನು ಪ್ರೀತಿಸಿದೆ. ನನ್ನ ಊರನ್ನು ಎಕ್ವೈರ್ ಮಾಡ್ಲಿಕ್ಕೆ ಈ ರೀಸೆಂಟ್ ಇದಾಗ ನಾನು ಹೋಗಿದ್ದೆ, ನಿಲ್ಲಿಸಿದ್ದೆ. ಹೌದು. ಮತ್ತೆ ಆ ಊರಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಾರಂಪರಿಕವಾಗಿ ಆ ಸಾಂಸ್ಕೃತಿಕ ವಿಚಾರಗಳು ಅದಕ್ಕಿಂತ ಕೃಷಿಯಲ್ಲಿ ನೀವು ತೊಡಗಿಕೊಂಡಿರುವಂತದ್ದು ಅಲ್ಲ. ಇವರನ್ನು ನೋಡಿದಾಗ ಮಲೆಕುಡಿಯರನ್ನು ನೋಡಿದಾಗ ಅವರ ಕೆಸುಬು ಏನಂದ್ರೆ ಅಲ್ಲಿ 2 ವಿಚಾರ ಇರುತ್ತೆ. ಜೇನು ಮಾತ್ರ ಉದ್ಯೋಗ, ಜೇನು ತೆಗೆಯುವುದು, ಮತ್ತೆ ಅರಣ್ಯ ಉತ್ಪನ್ನ ಅಂತ ಹೇಳ್ತೇವೆ. ಅಲ್ಲಿ ನೋಡಿದ್ರೆ ಅರಣ್ಯ ಉತ್ಪನ್ನ ಕೆಲವೊಂದು ಉತ್ಪನ್ನಗಳು, ಎಲೆಗಳು ಹೆಸರು ಬರಲ್ಲ, ಇಂಥದ್ದೆಲ್ಲ ಇದೆ. ಆಮೇಲೆ ರಾಮಪತ್ರೆ. ಅವರಿಗೆ ನಾನು ನೋಡಿದಾಗ, ನಾನು ಅಲ್ಲಿ ಪ್ರದೇಶಕ್ಕೆ ಹೋಗಿದ್ದೇನೆ, ಅವರು ನೋಡಿದಾಗ ಸ್ಥಳೀಯ ಮಧ್ಯವರ್ತಿಗಳಿಗೆ ಮಾರಾಟ ಮಾಡಿಕೊಂಡು ಜೀವನ ಮಾಡುವವರು ಅವರು. ಸ್ಥಳೀಯ ಮಧ್ಯವರ್ತಿಗಳು ಅನ್ನೋದಕ್ಕಿಂತ ಅಲ್ಲೊಂದು ಇನ್ನೊಂದು ವ್ಯವಸ್ಥೆ ಆಗಿದೆ. ಅಲ್ಲಿ ಬೇರೆ ಒಂದು ವ್ಯವಸ್ಥೆ ಇದೆ. ಅಲ್ಲಿ ಸಿನಿಮಾದಲ್ಲಿ ಸೂಕ್ಷ್ಮ ಇದೆ. ಅದು ಜನರಿಗೆ ಸೂಕ್ಷ್ಮವಾಗಿ ಹೇಳ್ಬೇದ್ರೆ ಅದನ್ನು ಕೂಡ ಅರಣ್ಯಾಧಿಕಾರಿಗಳು ಏನ್ ಮಾಡ್ತಾರಂದ್ರೆ ಇವರಿಂದ ಕಸಿದುಕೊಂಡು ಬೇರೆಯವರಿಗೆ ಸೇಲ್ ಮಾಡ್ತಾರೆ. ನೀವು ಅದನ್ನು ಮಧ್ಯವರ್ತಿಗಳಲ್ಲ, ಮಧ್ಯವರ್ತಿಗಳು ಅರಣ್ಯಾಧಿಕಾರಿಗಳು. ಇವರ ಪಾರಂಪರಿಕ ಹಕ್ಕನ್ನು ಕಸಿದುಕೊಳ್ಳುವವರೇ ಸರ್ಕಾರದ ಅಧಿಕಾರಿಗಳು. ಇದು ಒಂದು ಭಾಗ. ಅಲ್ಲಿ ಎರಡನೇದಾಗಿ ಕಾನೂನಾತ್ಮಕ ಬಲ ಸಿಕ್ತು ಈ ಅಧಿಕಾರಿಗಳಿಗೆ. ಇವರನ್ನು ಬಡಿದೊಬ್ಬಿಸಿದ್ರೆ, ಹೊರಗೆ ಹಾಕಿದ್ರೆ ಈ ಕಾಡುತ್ಪನ್ನದ ವಿಚಾರ ಏನಿದೆ ನೇರ ಇವರೇ ಅಧಿಕಾರಿಗಳಾಗ್ತಾರೆ. ಇದು ಎರಡನೇವರೆಗೆ. ಮೂರನೇದಾಗಿ ಏನಿದೆ, ಅಲ್ಲೇ ಹುಟ್ಟಿ ಬೆಳೆದಂತ ಬಹಳ ಹಿರಿಯರಿಂದ ಬಂದಂತ ಜಾಗವನ್ನು ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಹೇಗೆ ಸಾಧ್ಯ? ವಿದ್ಯಾಭ್ಯಾಸ ಇಲ್ಲ, ಬೇರೆ ವೃತ್ತಿ ಗೊತ್ತಿಲ್ಲ, ವೃತ್ತಿ ಅನುಭವ ಇಲ್ಲ, ಪೇಟೆ ಪರಿಚಯ ಇಲ್ಲ. ಸೊ ಹಾಗಾಗಿ ಹಲವು ವಿಚಾರಗಳಿರುತ್ತೆ. ಇದನ್ನ ಅವರಿಗೆ ಯಾವ ರೀತಿ ಹೊರಗೆ ದಬ್ಬುವುದು ಅಂತ ಹೇಳ್ತಾ ಇಲ್ಲ. ಅಲ್ಲಿ ಕೊಡುವಂತ ಕಂಪನ್ಸೇಷನ್ ಪರಿಹಾರ ವಿಚಾರಗಳಾಗಲಿ, ಪರಿಹಾರಕ್ಕಿಂತ ನನ್ನನ್ನ ಈ ವೃತ್ತಿಯಿಂದ ಸಡನ್ ನೀನು ಬಿಟ್ಟು ಹೋಗಂತೇಳಿ ಎಲ್ಲೇ ಹೋಗ್ತೀನಿ ನಾವು. ನಾನು ನನಗೆ ಕೃಷಿ ಮಾಡಿ ಕೊಟ್ಟು ನಾನು ಹೋಗ್ಬಲ್ಲ. ಆದ್ರೆ ಡೇ 1 ಹುಟ್ಟಿದಂದಿನಿಂದ ನಾನು ಈ ಕಾಡನ್ನೇ ನೋಡಿದವನಿಗೆ ನಾನು ಈ ಸ್ಥಳವನ್ನು ಬಿಟ್ಟು ಹೋಗಿ ಈ ಸಂಘರ್ಷಗಳು ಪ್ರಾರಂಭ ಆಯ್ತು. ಈ ಸಂಘರ್ಷ ಪ್ರಾರಂಭವಾಗುವಾಗ ಬಹುಶಃ ಬೇರೆ ಬೇರೆ ಕಡೆಗಳಲ್ಲಿ, ದೇಶದ ಬೇರೆ ಬೇರೆ ಕಡೆ ಕಾಡಿನಲ್ಲಿ ರೀತಿ ನಡೆದಿರಬಹುದು. ಅಂದ್ರೆ ನಕ್ಸಲರು ಅಂತ ಒಂದು ಗುಂಪು ಬಂದು ನಿಮಗೆ ನಾವು ಅಭಯ ಕೊಡ್ತೇವೆ, ನೀವು ನಕ್ಸಲರ್ ಅಲ್ಲ ಅಲ್ಲ. ಓಕೆ, ಅಲ್ಲಿ ಅದು ಈ ತರ ಹೇಳ್ತೇನೆ, ನಕ್ಸಲರ್ ಅಲ್ಲ. ಈ ಸಂದರ್ಭದಲ್ಲಿ ಕಾನೂನಾತ್ಮಕ ಕಲಿತವರು ಬರ್ತಾರೆ. ನಾವು ಬಿಟ್ಟು ಹೋಗುವಂತಿಲ್ಲ, ನಾನು ಇನ್ನೋಸೆಂಟ್ ಇದ್ದೇನೆ, ನನಗೆ ಮುಕ್ತವಾಗಿರುವಾಗ ಹೌದಾ ಹೇಳಿದಾರ ನಮ್ಮ ಯಜಮಾನ್ರು, ಅದು ಸರ್ಕಾರ ಅಂದ್ರೆ ಯಜಮಾನ್ರು, ಅವ್ರ ಸರ್ಕಾರ ಅಂದ್ರೆ ಗೊತ್ತಿಲ್ಲ ಅವ್ರಿಗೆ. ಅಧಿಕಾರಿಗೆ ಹೇಳಿದ್ರೆ ಹೇಗೆ ಹೋಗುದು? ನಾವು ಇದನ್ನು ಬಿಟ್ಟು ಅದನ್ನು ಬಿಟ್ಟು ಆ ಮರವನ್ನು ಬಿಟ್ಟು ಹೋಗುದು, ಈ ಮಣ್ಣನ್ನು ಬಿಟ್ಟು ಹೋಗುದು ಹೇಗೆ, ಈ ಹೊಲವನ್ನು ಬಿಟ್ಟು ಹೋಗುದು ಹೇಗೆ? ಈ ಒಂದು ಸೈಕಾಲಜಿಕ ಮಾನಸಿಕ ತುಳುಮಳೆ ಆದಾಗ ಆ ಒಂದು ಅದರಲ್ಲಿ ಅಂದ್ರೆ ಬೇರೆ ಅದೇ ಕಮ್ಯುನಿಟಿ ಬೇರೆ ಪ್ರದೇಶದಲ್ಲಿದ್ದವರು, ಕೆಲವರು ಹೇಳ್ತಾರೆ ನಕ್ಸಲು ಏನೋ ಬೇರೆ ಆಕ್ಟಿವಿಸ್ಟ್ಗಳು ಅವ್ರಿಗೆ ಒಂದು ಅನುಭವ ಹಾಕೊಂಡ್ರಿಗೆ ಹೋಗ್ತಾರೆ. ಕೆಲವು ನಕ್ಸಲರು ಬಂದಿದ್ದಾರೆ ಅಂತ ಹೇಳ್ತಾರೆ, ಬೇರೆ ಅದು ಬೇರೆ. ಆದ್ರೆ ಇದನ್ನ ದುರುಪಯೋಗ ಹೇಗೆ ಮಾಡ್ತಾರೆ ಅಂದ್ರೆ, ಇಲ್ಲೊಂದು ವ್ಯವಸ್ಥೆ ಇದೆ. ಒಬ್ಬ ಸಾಮಾನ್ಯ ಪೊಲೀಸಿಗೆ ಸಿಗುವಂತ ಒಂದು ಸಂಬಳ ಎಷ್ಟು? 30,000 35,000. ಅದೇ ಪೊಲೀಸು ನಕ್ಸಲ್ ಏರಿಯಾಕ್ಕೆ ಹೋದ್ರೆ 70,000 ಸಿಗತ್ತೆ. ಒಬ್ಬ IGPಗೆ ಒಂದು ಕಲ್ಪನೆ ಮಾಡ್ಕೊಳ್ಳಿ, ಆತನಿಗೆ 1 ಲಕ್ಷ ಅಂತ ಆದ್ರೆ ಸಾಮಾನ್ಯ IGPಗೆ ನಕ್ಸಲ್ ಪ್ರದೇಶಕ್ಕೆ ಬಿದ್ರೆ 3 ಲಕ್ಷ ಆಗತ್ತೆ.
ಅಂದ್ರೆ ಎಲ್ಲರೂ ಬಯಸ್ತಾ ಇರ್ತಾರೆ ಅಲ್ಲಿ ನಕ್ಸಲ್ ಇದ್ದಾರೆ ಅನ್ನುವಂತ ಒಂದು ಗುಲ್ಲೆಬ್ಬಿಸಬೇಕು, ಪೊಲೀಸ್ ಫೋರ್ಸ್ ಅಲ್ಲಿ ಪ್ಯಾಕೇಜ್ ಬರುತ್ತೆ. ಪ್ಯಾಕೇಜ್ ಸರ್ಕಾರ ನಕ್ಸಲ್ ನಿಗ್ರಹಕ್ಕೆ ಅಂತ ಒಂದು ಪ್ಯಾಕೇಜ್ ಇರುತ್ತೆ. ಆ ನಕ್ಸಲ್ ನಿಗ್ರಹದಲ್ಲಿ ಈ ಪ್ಯಾಕೇಜ್ ಇರುತ್ತೆ. ಈ ಪ್ಯಾಕೇಜಿನ ಲಾಭ ಯಾರಿಗೆ ಬರುತ್ತೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದ್ರು ಇಲ್ಲಿ ಬಂದ್ರು ಅಂಡ್ ಆ ಸರ್ವೇಲೆನ್ಸ್ ಅಂತ ಇರುತ್ತೆ. ಆದ್ರೆ ನಾವು ಗೂಢಚಾರ ಹೋದ್ವಿ, ಅಲ್ಲಿ ಕೂಂಬಿಂಗ್ ಮಾಡಿದ್ವು ಅಂತ ನೀವು ಯಾವಾಗಲೂ ಪೇಪರ್ ನಲ್ಲಿ ಹಾಕ್ತಾ ಇರ್ತೀರಿ. ಪೇಪರ್ನವರು ಕೂಂಬಿಂಗ್ ಅಂತ ಏನಂತ ಹೇಳಿದ್ರೆ ಅದು ಒಂದು ಹಣ ಸಂಗ್ರಹದ ಭಾಗ. ಕೂಂಬಿಂಗ್ ಅಂತ ಹೇಳಿದ್ರೆ 100 kg ಅಕ್ಕಿ, 300 ಮಂದಿ ಎಷ್ಟು ಮಂದಿ ಇದ್ದಾರೆ ಅವರಿಗೆ ಊಟದ ವ್ಯವಸ್ಥೆ. ಇಲ್ಲಿ ಊಟ ಯಾರು ವ್ಯವಸ್ಥೆ ಮಾಡಬೇಕು? ಕಾಡಿನ ಒಳಗಿನವರು ಮಾಡಬೇಕು, ಸರ್ಕಾರ ಕೊಡಬೇಕಿಲ್ಲ ಹಣ. ಇಂಥದ್ದು ತುಂಬಾ ಇದೆ, ನಾವು ಅನುಭವಿಸಬೇಕು. ಅದಕ್ಕೆ ಹೇಳುವಂಥದ್ದು ನಾವು ಹಾಗಿದ್ರೆ ನಾನು ಬರ್ತೇನೆ. ಇಟ್ ಮೀನ್ಸ್ ಆ ಒಂದು ಗ್ರಾಮಸ್ಥರಿಗೆ ಮಲೆಕುಡಿಯರಿಗೆ ಅನವಶ್ಯಕವಾಗಿ ತುಂಬಾ ವಿಚಾರ ಇರುತ್ತೆ. ನಕ್ಸಲರು ಅಂತ ಪಟ್ಟ ಬಂತು, ಅಣೆಪಟ್ಟಿ ಬಂತು. ಎಸ್, ನಮ್ಮ ಜೊತೆಗೆ ಈ ಸಿನಿಮಾದ ನಿರ್ದೇಶಕರಾಗಿರುವಂತ ಮುನ್ಸೋರೆ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಈ ಸಿನಿಮಾದ ಬಗ್ಗೆ, ಸಿನಿಮಾವನ್ನು ಮಾಡುವ ಸಂದರ್ಭದಲ್ಲಿ ಒಬ್ಬ ನಿರ್ದೇಶಕನಾಗಿ ನಿಮಗೆ ಎದುರಾದಂಥ ಸವಾಲುಗಳು ಆಮೇಲೆ ಇವಾಗ ಈ ಸಿನಿಮಾ ರಿಲೀಸ್ ಆದ ನಂತರ ಸಿನಿಮಾಕ್ಕೆ ಬಂದಿರುವಂಥ ಪ್ರತಿಕ್ರಿಯೆಗಳು ನೋಡಿದಾಗ ತಾವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಮೊದಲನೇದಾಗಿ ಸವಾಲುಗಳ ಬಗ್ಗೆ ನಾನು ನಿಮ್ಮ ಹತ್ರ ಕೇಳುವಂಥದ್ದು. ಆಕ್ಚುಲಿ ನಮ್ಗೆ ಸಿನಿಮಾ ಮಾಡುವಾಗ ಮುಖ್ಯವಾಗಿ ಬಂದಂತ ಸಮಸ್ಯೆ ಏನಂದ್ರೆ, ಸವಾಲು ಅಂತಂದ್ರೆ ಇದನ್ನ ಸಿನಿಮಾ ಸ್ಕಿಪ್ ಮಾಡ್ಕೊಳ್ಳೋದು. ಓಕೆ, ಯಾಕಂತಂದ್ರೆ ಇದು ರಿಯಲ್ ಸ್ಟೋರಿ ಒಂದು. ಹೌದು. ಅದ್ರ ಜೊತೆಗೆ ಇದು ಬರೀ ವಿಠಲ್ ಕಥೆಯನ್ನು ತಗೊಂಡ್ರೆ 9 ವರ್ಷಗಳ ಜರ್ನಿ ಇದೆ. ಹೌದು. 2012ರಿಂದ 2021ವರೆಗೆ. ಸೊ ಈ ಜರ್ನಿನ 2-2.5 ಗಂಟೆ ಒಳಗಡೆ ಕಥೆ ಹೇಳ್ಬೇಕು ಅಂತಂದ್ರೆ ಆ ಸ್ಕಿಪ್ ಮಾಡ್ಕೊಳ್ಳೋದು ದೊಡ್ಡ ಚಾಲೆಂಜ್. ಯಾಕಂತಂದ್ರೆ ಇಲ್ಲಿ ಈಗ ಇಷ್ಟೊತ್ತು ದಿನೇಶ್ ಸರ್ ಹೇಳ್ತಾ ಇದ್ರಲ್ಲ, ಎಷ್ಟೊಂದು ಡೀಟೇಲ್ಸ್ ಇದೆ. ಅಷ್ಟು ಡೀಟೇಲ್ಸ್ ಅಲ್ಲಿ ಈಗ ಆಡಿಯನ್ಸ್ ಎಷ್ಟು ಹೇಳ್ಬೇಕು ಹೇಳುವಾಗ, ಈಗ ಇದು ಮುಖ್ಯವಾಗಿ ಏನಂತಂದ್ರೆ ಇದೊಂದು ಸಮುದಾಯದ ಹೋರಾಟ ಇದೆ. ಅದರೊಂದು ಯಾತನೆ ಇದೆ. ನೀವು ಹೇಳಿದ್ರೆ ಯಾತನೆ ಮತ್ತೆ ಅದು ವಿಮೋಚನೆ ಇದೆ. ಮುಖ್ಯವಾಗಿ ಪ್ರೇಕ್ಷಕರಿಗೆ ಗೊತ್ತಾಗಬೇಕಾದ್ರೆ ಒಂದು ಸಮುದಾಯ ಇದೆ ಅನ್ನೋದು ಫಸ್ಟ್ ಗೊತ್ತಾಗಬೇಕು. ಯಾಕಂದ್ರೆ ಕರ್ನಾಟಕದಲ್ಲಿರೋ ಎಷ್ಟೋ ಆಲ್ಮೋಸ್ಟ್ ಒಂದು 80% ಜನ ಗೊತ್ತಿಲ್ಲ ಇನ್ನೊಂದು ಸಮುದಾಯ ಇದೆ ಅಂತ. ಯಾಕಂದ್ರೆ ಇದು ಒಂದು ದೊಡ್ಡ ಸಮುದಾಯ ಅಲ್ಲ. ಯಾಕಂದ್ರೆ ಒಂದು ಲೆಕ್ಕ ಹಾಕೋದು 30 ಮನೆ ಅವರು. ಅದು ಪುಟ್ಟ ಸಮುದಾಯದ ಬಗ್ಗೆ ಗೊತ್ತೇ ಇಲ್ಲ. ಸೊ ಈ ಸಮುದಾಯ ಇದೆ ಅನ್ನೋದು ಗೊತ್ತಾಗಬೇಕು. ಅಂದ್ರೆ 3 ಪಾಯಿಂಟ್ ನಾವು ಮಾರ್ಕ್ ಮಾಡ್ಕೊಳ್ಳಿ. ಒಂದು, ಸಮುದಾಯ ಇದೆ ಅನ್ನೋದು ಜನಕ್ಕೆ ಗೊತ್ತಾಗಬೇಕು. ಎರಡನೇದು, ಅವರಿಗಿರುವಂತ ಸಮಸ್ಯೆಗಳ ಅರ್ಥ ಆಗಬೇಕು. ಅಸ್ತಿತ್ವ ಆಗ್ಬೋದು, ಅವರ ಬದುಕಿನ ಹಕ್ಕಿನ ಬಗ್ಗೆ ಸಂಬಂಧ ಇರೋದು. ಮತ್ತೆ ಇಷ್ಟು ಪುಟ್ಟ ಸಮುದಾಯ ದೊಡ್ಡ ಸಿಸ್ಟಮ್ ನ ಎದುರಿಸೋದಕ್ಕೆ ಯಾವ ತರದ ಹೋರಾಟ ಮತ್ತೆ ಯಾರು ಅವರ ಜೊತೆ ನಿಂತ್ಕೊಂಡು ಹೋಗೋದು, ಈ 3 ಅಂಶಗಳನ್ನ ನಾವು ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಆಕ್ಚುಲಿ ತುಂಬಾ ದೊಡ್ಡ ಚಾಲೆಂಜಿಂಗ್ ಅನ್ಸುತ್ತೆ. ಮತ್ತೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ, ನನಗೆ ದಿನೇಶ್ ಅವರು ಅವ್ರನ್ನ ಮೀಟ್ ಮಾಡಿ ಸಮಸ್ಯೆ ಕೇಸ್ ಡೀಟೇಲ್ಸ್ ಹೇಳಿದಾಗ ಅವ್ರು ಹೇಳಿದ್ದು, ನಾನು ಇವ್ರನ್ನ ಏನು ವಿಠಲ್ನ ಕಾನೂನಿನ ಹೊರಗಡೆ ತಂದಿದ್ದು ಆಲ್ ಬೇಸ್ಡ್ ಆನ್ ಕಾನ್ಸ್ಟಿಟ್ಯೂಷನ್ ಅಂತ. ಸೊ ನನಗೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತ ಅನಿಸ್ತು. ಅವ್ರದ್ದು ಫೈನಲ್ ಆರ್ಗ್ಯುಮೆಂಟ್ ಅಲ್ಲಿ ಅವರು ಮೇನ್ ಆಗಿ ನಾನು ಕಾನ್ಸ್ಟಿಟ್ಯೂಷನ್ ಇಟ್ಕೊಂಡು ಇದನ್ನು ವಾದ ಮಾಡಿ ಅವ್ರನ್ನ ನಿರಪರಾಧಿಂತ ತೀರ್ಪು ಬರೋ ತರ ಮಾಡಿದ್ರು. ಅವಾಗ ಪರ್ಟಿಕ್ಯುಲರ್ ಪಾಯಿಂಟ್ ಏನಿದೆ, ಈ ಕಾನ್ಸ್ಟಿಟ್ಯೂಷನ್ ಅನ್ನೋದು ಅದು ನನಗೆ ತುಂಬಾ ದೊಡ್ಡದೇ ಕಾಣಿಸ್ತು. ಅದೇ ಒಬ್ಬ ಅಸಹಾಯಕರಿಗೆ ಒಂದು ಕಾನ್ಸ್ಟಿಟ್ಯೂಷನ್ ಇಷ್ಟು ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಈ ಸಮುದಾಯ ಮತ್ತೆ ಕಾನ್ಸ್ಟಿಟ್ಯೂಷನ್ ಎರಡನ್ನೂ ಮುಖ್ಯವಾಗಿ ಕಥೆ ಹೇಳ್ಬೇಕು ಅಂತ. ಅದು ಆಕ್ಚುಲಿ ತುಂಬಾ ಚಾಲೆಂಜ್. ಯಾಕಂತಂದ್ರೆ ಇಲ್ಲೇನಾಗುತ್ತೆ ಅಂತಂದ್ರೆ, ನನಗೆ ಈ ಘಟನೆ ಇಟ್ಕೊಂಡು ನನ್ನದೇ ಆದ ಓನ್ ವರ್ಷ ಕಥೆ ಮಾಡಿ ಜನಕ್ಕೆ ಥ್ರಿಲ್ ಮಾಡಿ ಅವ್ರ ತರ ಫುಲ್ ವಾವ್ ಸಕಾಲ ಏನ್ ಕಥೆನಪ್ಪ ಅಂತ ಹೇಳಿ ಹೋಗೋದು ತುಂಬಾ ಈಸಿ. ಆ ತರದ ಫಾರ್ಮೇಟ್ಗಳು ನಮ್ಮ ಸುತ್ತಮುತ್ತ ಬೇಜಾರು ಸಿನಿಮಾಗಳಿವೆ. ಅಲ್ಲೊಂದು ಹೀರೋ ಇರ್ತಾರೆ, ಇಲ್ಲೊಂದು ವಿಲನ್ ಇರ್ತಾರೆ, ಬರ್ತಾರೆ, ಅವರು ಆಗುತ್ತೆ, ಕೊನೆಗೇನೋ ಒಂದು ಹ್ಯಾಪಿ ಎಂಡಿಂಗೋ ಏನೋ ಆಗುತ್ತೆ. ಇದು ಆ ತರ ಆಗ್ಬಾರ್ದು. ಜನ ಸಿನಿಮಾ ನೋಡ್ಕೊಂಡು ಬಂದ್ಮೇಲೆ ಆ ಸಮುದಾಯದ ಬಗ್ಗೆ ಯೋಚನೆ ಮಾಡಬೇಕು. ಮತ್ತೆ ಆ ಸಮುದಾಯ ಉಳಿಯೋದಕ್ಕೆ ಮತ್ತೆ ಆ ಸಮುದಾಯ ತರ ನಾವು ಏನಾದ್ರು ಪ್ರಾಬ್ಲಮ್ ಅಂತ ತಗೊಳ್ಕೊಂಡ್ರೆ
ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಒಂದು ಕಾನ್ಸೆಪ್ಷನ್ ಇದೆ ಅಂತ. ಹೌದು. ಸಿನಿಮಾದ ಒಳಗಡೆ ಹುಟ್ಟಾಕುವಂತ ಯಾವುದೇ ತರದ, ಅಂದ್ರೆ ನಾವು ರೆಗ್ಯುಲರ್ ಸಿನಿಮಾದಲ್ಲಿ ನೋಡ್ತೀವಲ್ಲ, ಒಬ್ಬ ಏನೋ ಸೇವೆ ಬರ್ತಾನೆ ನಮ್ ಕಾಪಾಡೋದಕ್ಕೆ ಅನ್ನೋ ತರದ ಯಾವ ಭ್ರಮಾತ್ಮಕ ಕಲ್ಪನೆಗಳು ಕಟ್ಟದಿಲ್ಲ. ಒಂದು ಕಾನ್ಸ್ಟಿಟ್ಯೂಷನ್ ಅನ್ನೋದು ನಮ್ಗೆ ಅಂದ್ರೆ ಯಾರು ಬೇಕಾದ್ರೂ ಎಟುಕುವಂತ ಒಂದು ಅಸ್ತ್ರ ಅದು. ಆ ಅಸ್ತ್ರದ ಮೂಲಕ ಯಾವುದೇ ಅನ್ಯಾಯದಿಂದ ಹೋರಾಟ ಮಾಡ್ಬೋದು. ಈ ಎರಡನ್ನ, ಈ ಪಾಯಿಂಟ್ ಹೇಳೋದು ಸ್ಕ್ರಿಪ್ಟ್ ಮಾಡೋದು ನಮ್ಗೆ ಆಕ್ಚುಲಿ ತುಂಬಾ ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಆ ಚಾಲೆಂಜ್ ಅಲ್ಲಿ ನಾವು ಸಕ್ಸೆಸ್ ಆದ್ವಾ ಇಲ್ವಾ ಅನ್ನೋದು ನಮ್ಗೆ ಬರ್ತಾ ಇರೋ ರಿಲೀಸ್ ನೋಡೋದು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಅಪರೂಪದಲ್ಲಿ ಹೇಳ್ಬೋದು, ಆಲ್ಮೋಸ್ಟ್ ಮೀಡಿಯಾ, ಪಬ್ಲಿಕ್ ಎಲ್ಲರೂ ಇಷ್ಟು ಅದ್ಭುತವಾದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿರೋದು. ಯಾಕಂದ್ರೆ ನನಗೆ ಆಕ್ಚುಲಿ ಭಯ ಇದ್ದಿದ್ದು ಇದು ಲಾಂಗ್ವೇಜೇ ಬೇರೆ. ಯಾಕಂದ್ರೆ ಡಾಕ್ಟರ್ ಡ್ರಾಮಾ ಅನ್ನೋದು ಕನ್ನಡದಲ್ಲಿ ಯಾರು ಮಾಡಿರೋಂತ ಒಂದು ಫಾರ್ಮೇಟ್. ನೀವು ವರ್ಲ್ಡ್ ಸಿನಿಮಾಗಳಲ್ಲಿ ನೋಡಬಹುದು ಸರ್. ಅದು ಜಗತ್ತಿನ ಬೇರೆ ಬೇರೆ ದೇಶಗಳ ಸಿನಿಮಾಗಳಲ್ಲಿ ಈ ತರ ಡಾಕ್ಟರ್ ಡ್ರಾಮಾ ಮೆಥಡ್ನ ಬಳಸ್ಕೊಂಡಿರ್ತಾರೆ. ಈಗ ಚಿಂಡೋಲಿಸ್ಟ್ ಆಗ್ಬೋದು, ಆಮೇಲೆ ಸೇವಿಂಗ್ ಪ್ರೈವೇಟ್ ಅನ್ನೋದು ಈ ತರದಲ್ಲಿ. ಅದು ಕನ್ನಡಕ್ಕೆ ಕಂಪ್ಲೀಟ್ ಹೊಸದು. ಇದು 8 ಸೀಸನ್ಸ್ ಅಂತಿದೆ. ಬಟ್ ಸರ್ಪ್ರೈಸಿಂಗ್ಲಿ ಮತ್ತೆ ಐ ಆಮ್ ವೆರಿ ಹ್ಯಾಪಿ. ನನಗೆ ಇದನ್ನ ತುಂಬಾ ಜನ ತುಂಬಾ ಒಳ್ಳೆ ತರದಲ್ಲೇ ಸ್ವೀಕರಿಸ್ತಾ. ಈಗ ಪ್ರೇಕ್ಷಕರನ್ನು ಉದಾಹರಣೆ, ಯಾಕಂದ್ರೆ ಸಿನಿಮಾ ನಮ್ದು ಏನು ಅದು ಸ್ಟಾರ್ ಹೀರೋ ಇಲ್ಲಿರೋ ಸಿನಿಮಾ ಆಗಿರೋದ್ರಿಂದ ನಮ್ಗೆ ಸ್ಟಾರ್ಟಿಂಗ್ ಓಪನಿಂಗ್ ಸಿಗಲಿಲ್ಲ. ಬಟ್ ಈಗ ಏನ್ ಸಿಗ್ತಾ ಇದೆ ಅದೆಲ್ಲರೂ ಪಬ್ಲಿಕ್ ಸಿನಿಮಾನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ನೋಡ್ಬೋದೆಲ್ಲ ಹೇಳ್ತಾರೆ, ದಯವಿಟ್ಟು ನೋಡ್ಬೇಕಾಗಿರೋ ಸಿನಿಮಾ. ಹಂಗಾಗಿ ನಮ್ಗೆ ಇದು ಇದಾದ ಪಿಕಪ್ ಆಗ್ತಾ ಇರೋದು ತುಂಬಾ ಖುಷಿ ಇದೆ. ಎಸ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ಒಂದು ಕಡೆ ವಕೀಲರ ಸವಾಲೇ ಬೇರೆ ಇತ್ತು, ಅನಂತರ ಸಿನಿಮಾ ನಿರ್ದೇಶಕರು ಅವರ ಸವಾಲುಗಳೇ ಬಾರಿ ಭಿನ್ನವಾದಂಥದ್ದು. ಒಂದು ಸಿನಿಮಾ ಗ್ರಾಮರ್ ಮೂಲಕ ನಾವು ನೋಡುವಾಗ, ನಾನು ವಕೀಲರೇ, ಈ ಸಿನಿಮಾ ಅದ ಫಸ್ಟ್ ಶೋ ನೋಡಿದಾಗ ಒಂದಷ್ಟು ಜನ ಮಾತನಾಡಿದ ವಿಚಾರಗಳು ಸಂಕ್ಷಿಪ್ತವಾಗಿ ಅವರ ಬೈಟ್ಸ್ ಇದೆ. ನಾವು ಒಂದು ಬಾರಿ ಇದನ್ನು ನೋಡೋಣ. ಸಿನಿಮಾ ಪ್ರೇಕ್ಷಕರು ನಿರ್ದೇಶಕರು ಈ ಸಿನಿಮಾವನ್ನು ನಮ್ಮ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ, ದೇಶದ ಎಲ್ಲ ಹಳ್ಳಿಗಳಿಗೂ ತಗೊಂಡು ಹೋಗಬೇಕು ಅಂತಕ್ಕಂಥ ಆಸೆ ನನಗಿದೆ. ಯಾಕಂದರೆ 75 ವರ್ಷದ ನಂತರ ಕೂಡ ನಮ್ಮ ದೇಶದ ಜನ, ಸಾಮಾನ್ಯ ಜನ ಹೇಗೆ ಬದುಕ್ತಾ ಇದ್ದಾರೆ ಹೇಳಿದ್ರೆ ನಾವು ಕಣ್ಣಾರೆ ಕಂಡಿದ್ದೀವಿ. ಈಗ ಸಂವಿಧಾನದ ಆಶಯ ಆಗಲಿ, ನಮ್ಮ ಸ್ವಾತಂತ್ರ್ಯದ ಆಶಯ ಆಗಲಿ ಇದಾಗಿರಲಿಲ್ಲ. ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಎಲ್ಲ ಹಕ್ಕುಗಳು, ಸಂವಿಧಾನದಲ್ಲಿ ಇರ್ತಕ್ಕಂಥ ಎಲ್ಲ ಹಕ್ಕುಗಳು ಸಿಗಬೇಕು ಅಂತ ಹೇಳಿ ಸಂವಿಧಾನವನ್ನು ಮಾಡಿದ ನಂತರ 75 ವರ್ಷಗಳಲ್ಲಿ ಬಹಳ ಜನಕ್ಕೆ ರೀಚ್ ಆಗಲೇ ಇಲ್ಲ. ಅದು ಮತ್ತೊಂದು ದುರಂತ ಅಂದರೆ ಎಲ್ಲ ಈಗ ಏನು 19, 20, 21 ಇದೆ, ಆ ಹಕ್ಕುಗಳನ್ನು ಈಗ ಮತ್ತೆ UAP ಹೆಸರಿನಲ್ಲಿ ಕಿತ್ತಾಕ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. ಎಲ್ರಿಗೂ ನಮಸ್ಕಾರ. 19, 20, 21 ಅದೊಂದು ಸಿನಿಮಾ ಅಂತ ನಾವು ಅಂದ್ಕೋಬೇಕಾಗಿಲ್ಲ. ಆ ಸಿನಿಮಾದಲ್ಲಿ ಒಂದು ಸಣ್ಣ ಹಾದು ಹೋಗುವಂತಹ ಪಾತ್ರ ನಾನು ಕೂಡ ಮಾಡಿದ್ದೀನಿ. ಆದರೆ ಅದು ಪಾತ್ರ ಅಲ್ಲ, ನನ್ನ ಜೀವನದಲ್ಲಿ ನಾನು ಬದುಕ್ತಾ ಇರುವಂತಹ ಬದುಕು. ನಾವು ಬಹುತೇಕ ಎಲ್ಲರೂ ಮನುಷ್ಯರು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಒಂದು ಸಾರಿ ಎಲ್ಲರೂ ಬಂದು ಈ ಸಿನಿಮಾವನ್ನು ನೋಡಿದರೆ ನಾವು ನಿಜವಾಗ್ಲೂ ಮನುಷ್ಯರಾಗಿದ್ದೀವಾ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವಂತಹ ಸಿನಿಮಾ ಇದು. ಸಿನಿಮಾ ಅನ್ನೋಕ್ಕಿಂತ ನೈಜ ಚಿತ್ರಣ. ನನಗೆ ತುಂಬ ಸೀರಿಯಸ್ ಆಗಿ ಅನಿಸೋದು, ಈ ದೇಶದ, ನಮ್ಮ ರಾಜ್ಯದ ವಿದ್ಯಾರ್ಥಿಗಳು, ಯುವ ಜನರು ಈ ಸಿನಿಮಾ ನೋಡಲೇಬೇಕು. ಯಾಕೆ ಅಂತಂದರೆ ಆ ಸಿನಿಮಾದ ಮೂಲಕ ನಾವು ಪಡೆಯುವಂತಹ ಒಂದು ಸಣ್ಣ ಅನುಭವ ಇದೆಯಲ್ಲ, ಅದು ಪ್ರತಿನಿತ್ಯ ಈ ದೇಶದ ಬಹುಸಂಖ್ಯಾತ ಜನ ಯಾರು ಅಂಚಿಗೆ ತಳ್ಳಲ್ಪಟ್ಟಿದ್ದಾರೋ ಅವರುಗಳು ಅನುಭವಿಸ್ತಾ ಇರುವಂತಹ ನೋವು, ಆ ನೋವನ್ನು ಅರ್ಥ ಮಾಡಿಕೊಂಡಾಗ ಈ ದೇಶದ ಭವಿಷ್ಯಗಳಾಗಿರುವಂತಹ ವಿದ್ಯಾರ್ಥಿ ಯುವ ಜನರ ಜವಾಬ್ದಾರಿ ಏನು ಅಂತ ಅನ್ನೋದನ್ನು 19, 20, 21 ಅಂದರೆ ನಮ್ಮ ಸಂವಿಧಾನದ ಆರ್ಟಿಕಲ್ಗಳ, ಅಂದರೆ ಇಡೀ ಸಂವಿಧಾನದ ಎಸೆನ್ಸೇ ಅದು ಅನ್ನುವಂತಹ ಆ 3 ಆರ್ಟಿಕಲ್ಗಳನ್ನು ನಮಗೆ ಇಂಚಿಂಚಾಗಿ ಈ ಸಿನಿಮಾ ಇಳಿಸ್ತಾ ಹೋಗ್ತದೆ.
ಮನುಷ್ಯರು ಅಂತ ನಾವು ನಮ್ಮನ್ನು ಅಂದ್ಕೋಬೇಕು ಅಂತಂದರೆ ಮನುಷ್ಯರಾಗಿ ಬದುಕುವಂತಹ ಪ್ರಜ್ಞೆಯನ್ನು ಎತ್ತರಿಸುವಂತಹ, ನಮ್ಮ ಪ್ರಜ್ಞೆಯ ಮಟ್ಟವನ್ನು ಎತ್ತರಿಸುವಂತಹ ಈ ಸಿನಿಮಾವನ್ನು ನಾವು ಎಲ್ಲರೂ ಕೂಡ ನೋಡಬೇಕು. ಹಾಗಾಗಿ ಕನ್ನಡದ ಜನ ಕನ್ನಡದ ಈ ಸಿನಿಮಾವನ್ನು ಖಂಡಿತವಾಗೂ ಮೆಚ್ಚಬೇಕು, ನೋಡಬೇಕು, ಸಕ್ಸಸ್ ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಮತ್ತು ಈ ಸಿನಿಮಾವನ್ನು ಕೊಟ್ಟಂತಹ ನಿರ್ದೇಶಕ ಮನ್ಸೂರೆ ಅವರಿಗೆ ಮತ್ತು ಧೈರ್ಯ ಮಾಡಿ ಇಂಥ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿರುವಂತಹ ದೇವರಾಜ್ ಅವರಿಗೆ ಕನ್ನಡ ಜನ ಖಂಡಿತವಾಗ್ಲೂ ಚಿರಋಣಿಗಳಾಗಿರಬೇಕು ಅಂತ ಹೇಳ್ತೀನಿ. ದಯವಿಟ್ಟು ಸಿನಿಮಾ ನೋಡಿ. ಇಂತಹ ಸಿನಿಮಾಗಳನ್ನು ಯಶಸ್ವಿಗೊಳಿಸೋದು ಕನ್ನಡ ಜನರ ಜವಾಬ್ದಾರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಮನ್ಸೂರೆ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು. ಯಾಕಂದರೆ ಈ ಥರ ಚಿತ್ರ ಮಾಡೋದಕ್ಕೆ ಒಂದು ಗುಂಡಿಗೆ ಬೇಕು. ಸಾಮಾನ್ಯವಾಗಿ ಆಹಾರದಲ್ಲಿ ಎರಡು ವಿಧ, ಒಂದು ಆರೋಗ್ಯಕ್ಕೋಸ್ಕರ ತಗೊಳ್ಳೋ ಆಹಾರ ಮತ್ತು ಇನ್ನೊಂದು ರುಚಿಗೋಸ್ಕರ ತಗೊಳ್ಳೋ ಆಹಾರ. ಇದು ಮೊದಲನೇ ಸಾಲಿನಲ್ಲಿ ರುಚಿಯ ಜೊತೆಗೆ ಆರೋಗ್ಯಕ್ಕೋಸ್ಕರ ತಗೊಳ್ಳೋವಂಥ ಆಹಾರದ ಸಾಲಿನಲ್ಲಿರುತ್ತೆ. ಪ್ರತಿಯೊಂದು ಪಾತ್ರಗಳ ಆಯ್ಕೆ, ಆ ಪಾತ್ರಗಳು ಅವರಾಗಿ ಜೀವಿಸಿರೋದು, ಮತ್ತು ನಿರ್ಮಾಣ, ಸಿನಿಮ್ಯಾಟೋಗ್ರಫಿ ಸತ್ಯ ಹೆಗ್ಡೆ ಸರ್ ಅವ್ರ ಜೊತೆ ಸೇರಿರೋದು, ಮತ್ತು ದೇವರಾಜ್ ಸರ್ ಅವ್ರ ನಿರ್ಮಾಣ, ಎಲ್ಲ ವಿಧಾನವೂ ಅಂದರೆ ಇದು ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂದರೆ ವಿಧಾನದ ಚಿತ್ರ ಅಲ್ಲ, ಸಂವಿಧಾನದ ಚಿತ್ರ. ಒಂದು ಅದೇನೆಂದರೆ ಪ್ರತಿಯೊಬ್ಬರಿಗೂ ಇದೇನು 1921 ಒಂದು ಕಾಯ್ದೆ ಹೆಸರಿಟ್ಟು ಎಲ್ಲ ಜನರಲ್ಲೂ ಇದು ಯಾವುದೇ ಗುಂಪಿಗೆ ಸೇರಿಸದೆ ಸಮಾಜದ ಒಂದು ಗುಂಪಿಗೆ ತಗೊಂಡು ಈ ಚಿತ್ರನ ಎಲ್ಲರೂ ಪ್ರೋತ್ಸಾಹಿಸಿ ಆಶೀರ್ವದಿಸಿದ್ರೆ ಈ ಥರದ ಒಂದು ಪ್ರಯತ್ನಗಳು ನಮ್ಮ ಕನ್ನಡದಲ್ಲಿ ಜಾಸ್ತಿ ಆಗುತ್ತೆ. ಕಲಾವಿದರಿಗೆ, ನಿರ್ಮಾಪಕರಿಗೆ, ಪ್ರತಿಯೊಬ್ಬರಿಗೂ ಒಂದು ತಂಡವಾಗಿ. ಈಗ ತಮಿಳಲ್ಲಿ ವಿಸಾರಣೆ ಅಂತ ಒಂದು ಸಿನಿಮಾನ ನಾವೆಲ್ಲ ಎಷ್ಟು ಪ್ರೀತಿಸಿದ್ವಿ, ಎಷ್ಟು ಆರೈಸಿದ್ವಿ, ಅದು ಆ ಸಾಲಿನಲ್ಲಿರುವಂಥ ಚಿತ್ರ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಗಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮನ್ಸೂರೆ ಅವ್ರಿಗೆ, ವೀರೇಂದ್ರ ಮಲ್ಲಣ್ಣ ಅವ್ರಿಗೆ, ದೇವರಾಜ್ ಸರ್ಗೆ, ಮತ್ತು ಸತ್ಯ ಹೆಗ್ಡೆ ಸರ್ಗೆ ಎಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ. ಮತ್ತು ಕಲಾವಿದರು ಯಾರೂ ನಟಿಸಿಲ್ಲ, ಗಟ್ಟಿಸಿದ್ದಾರೆ. ಸೊ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಈಗ ಪ್ರಿಯಾ ನಟನವರು ಲಕ್ಷಣ ಟೀಮ್ ಜೊತೆ ಲಕ್ಷಣವಾಗಿ ಮಾತಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಿನಿಮಾನ ತುಂಬ ಆತ್ಮೀಯವಾಗಿ ಅಪ್ಕೊತಾ ಇದ್ದೀರಾ. ತುಂಬ ಸಂತೋಷ ಆಗುತ್ತೆ. ಅದನ್ನು ನೋಡೋಕ್ಕೆ ಒಂಥರ ಸಂಭ್ರಮ ಆಗ್ತಾ ಇದೆ. ಸೊ ಒಂಥರ ನ್ಯಾಷನಲ್ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಿದಷ್ಟು ಸಂತೋಷ ಆಗ್ತಾಯಿದೆ. ದಯವಿಟ್ಟು ಇದನ್ನು ಗೆಲ್ಲಿಸಲೇಬೇಕು. ರಾಜೇಶ್ ಸರ್ ಒಂದು ಮಾತು ಹೇಳಿದ್ರು, ಸಿನಿಮಾನ ನೋಡಿ ನಾವು ಮಾತಾಡೋದಲ್ಲ, ಸಿನಿಮಾನ ನೋಡಿ ದಯವಿಟ್ಟು ನೀವು ಮಾತಾಡಬೇಕು, ಮಾತಾಡೋಂಗಾಗಲಿ. ದಯವಿಟ್ಟು ಒಂದಷ್ಟು ಜನಕ್ಕೆ ಬಾಯಿಂದ ಬಾಯಿಗೆ ಪ್ರಚಾರ ಮಾಡೋಣ. ನಮ್ಮ ಜವಾಬ್ದಾರಿಗಳನ್ನ ನಾವು ಆವಾಗವಾಗ ಎಚ್ಚರಿಕೆ ಮಾಡ್ಕೊಳ್ತಾ ಇರಬೇಕು. ಮರಿದ ನಮ್ಮ ಕರ್ತವ್ಯಗಳನ್ನ ಮಾಡ್ತಿರ್ಬೇಕು. ತುಂಬ ಅಂದರೆ ತುಂಬ ಒಳ್ಳೆ ಕಾನ್ಸೆಪ್ಟ್. ದಯವಿಟ್ಟು ಗೆಲ್ಲಿಸಿ. ಹೌದು, ಇನ್ನೊಬ್ರು ಹೇಳಿದ್ರು ಇದು ರಿಕ್ವೆಸ್ಟ್ ಅಲ್ಲ, ಆರ್ಡರ್ ಅಂತ ತಿಳ್ಕೊಂಡ್ರು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಆರ್ಡರ್ ಅಂತಲೇ, ಏಕೆ ಎಲ್ಲರದು ಜವಾಬ್ದಾರಿ ಒಳ್ಳೆಯದನ್ನು ಗೆಲ್ಲಿಸಬೇಕಾಗಿರೋದು. ಸೊ ಎಲ್ಲ ಫ್ಯಾಮಿಲಿ ಜೊತೆ ಎಸ್, ಸಿನಿಮಾವನ್ನು ನೋಡಿದ ಅನೇಕ ಮಂದಿ ಭಾರಿ ತುಂಬ ಒಂದು ಮನಸ್ಸಿನ ಆಳದಿಂದ ಒಂದು ನೈಜವಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಕೀಲರು, ನನಗೆ ಸ್ವಲ್ಪ ಕುತೂಹಲ ಇರುವಂಥದ್ದು ಈ ಸಿನಿಮಾದಲ್ಲಿ ವಕೀಲನ ಪಾತ್ರ ಮಾಡಿದ ಲಾಲಾಜಿ ಮನೋಹರ್ ಅವರ ಪಾತ್ರ, ಅವರ ಅಭಿನಯ, ಆ ಪ್ರೆಸೆಂಟೇಷನ್, ನಿಮಗೆ ಅವ್ರು ಮಾಡಿದ ನಿಮ್ಮ ಪಾತ್ರವನ್ನು ನಿಮಗೆ ಹೇಗೆ ಅನಿಸಿತ್ತು ಅಂತ? ಇಲ್ಲ, ಅದರ ಬಗ್ಗೆ ನೀವು ನನ್ನನ್ನು ಹೇಳಬೇಕು. ಕೋರ್ಟಲ್ಲಿ ನಾನು ನಟನೆ ಮಾಡುವ, ಪ್ರೇಕ್ಷಕರು ಬೇರೆ. ಅಲ್ಲಿ ನನ್ನ ಬಗ್ಗೆ ಮಾಡಿದ್ರೆ ನನಗೆ ಅದು ನಾನು ಹೇಗೆ ಮಾಡೋಣ ಗೊತ್ತಲ್ಲ, ಅದು ನೀವು ಹೇಳಬೇಕು. ನೀವು ನನ್ನನ್ನು ಕೋರ್ಟಲ್ಲಿ ಹೇಗೆ ಮಾಡಿದ್ದೀರ ಅನ್ನೋದು. ಆದರೆ ಒಂದು ವಂಡರ್ಫುಲ್ ಪ್ರೆಸೆಂಟೇಷನ್ ಇತ್ತು. ವಕೀಲರ ಒಂದು ಗಾಂಭೀರ್ಯ, ನಡೆ ನುಡಿ, ಮ್ಯಾನರಿಸಮ್, ಅದೆಲ್ಲೂ ಇಲ್ಲಿಬ್ಬರು ಪ್ರತಿಕ್ರಿಯೆ ಕೊಡೋಕೆ ಹೇಳಿದ್ರು ನೋಡಿ. ಯಾರು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಲಿಲ್ಲ, ನಟನೆ ಮಾಡಲಿಲ್ಲ, ಸಹಜವಾಗಿ ಸ್ವಾಭಾವಿಕವಾಗಿ ಅದು ಘಟಿಸಿ ಹೋದಾಗೆ ಉಂಟು ಅಂತ. ವಕೀಲರು ಕೂಡ ಅಷ್ಟೇ ಒಂದು ಗಾಂಭೀರ್ಯದಿಂದ ಪ್ರೆಸೆಂಟ್ ಮಾಡುವಂಥದ್ದು, ಮಾತಾಡುವಂಥದ್ದು, ಎಲ್ಲೂ ಹೆಚ್ಚೂ ಇಲ್ಲ, ಕಡಿಮೆನೂ ಇಲ್ಲ. ಮತ್ತು ವಿಧಿಗಳನ್ನು, ನೀವು ಕಾನೂನು ಸೆಕ್ಷನ್ಗಳೆಲ್ಲ ಉಲ್ಲೇಖ ಮಾಡುವಂಥದ್ದು ಮತ್ತು ಭಾರಿ ಅರ್ಥವಾಗುವಂತೆ ಸಾಮಾನ್ಯರಲ್ಲಿ ಸಾಮಾನ್ಯ ಕೂಡ ಆ ಒಂದು ಪ್ರೆಸೆಂಟೇಷನ್. ಹಾಗಾಗಿ ತುಂಬ ಅಪೀಲಿಂಗ್ ಆ ರೀತಿ ಅನಿಸಿತ್ತು. ವಕೀಲ್ರೆ, ನಾನು ಸಿನಿಮಾ ನೀವು
ಒಂದು ಮಾತು ಬರುತ್ತೆ ಅಲ್ಲಿ, ವಿಠಲ ಮಲೆಕುಡಿಯ ಪ್ರಜಾವಾಣಿ ಕಚೇರಿಯಲ್ಲಿ ನಿಂತು ಸಂಪಾದಕರ ಜೊತೆಗೆ ಮಾತನಾಡುವಂಥದ್ದು ಕೊನೆಗೆ. 2 ವರ್ಷದ ವಿಚಾರಣೆ ನಡೀತಾ ಬಂತು ಸರ್, ಎಲ್ಲ ಸಂದರ್ಭದಲ್ಲೂ ರಜೆ ಕೊಟ್ಟಿದ್ದೀರಿ ಹೋಗಿ ಬರಲಿಕ್ಕೆ. ನಾನು ಇವತ್ತು ತೀರ್ಪು ಬರುತ್ತೆ ನಾಳೆ, ಬಿಡುಗಡೆ ಆದರೆ ಮತ್ತೆ ಕೆಲಸಕ್ಕೆ ಬರ್ತೇನೆ, ಇಲ್ಲಾಂದರೆ ಅಷ್ಟೇ ಹೇಳ್ತಾನೆ. ಸೊ ಆಗ ಸಂಪಾದಕರೊಂದು ಮಾತು ಹೇಳ್ತಾರೆ, ಇಲ್ಲ ಸತ್ಯ ಯಾವಾಗಲೂ ಗೆಲ್ಲುತ್ತೆ ಅಂತ, ಸತ್ಯ ಯಾವಾಗಲೂ ಗೆಲ್ಲುತ್ತೆ, ನೀನು ಮತ್ತೆ ಇಲ್ಲಿ ಬರ್ತೀಯಾ ಅಂತ. ಸೊ ಇಷ್ಟೊಂದು ಧೈರ್ಯವಾಗಿ, ಯಾಕಂದರೆ ಇಂಥ ಒಂದು ಕಠಿಣ ಕಾನೂನಿನ ಒಳಗಡೆ ಸಿಕ್ಕಿ ಹಾಕಿಕೊಂಡವರನ್ನು ಹೊರಗಡೆ ತರುವುದುಂಟಲ್ಲ, ಅದೇಗೆ ಸಾಧ್ಯ ಆಯಿತು ಅಂತ. ಯಾಕಂದ್ರೆ ನಮಗೀಗ ಮಾತುಕತೆಯಲ್ಲಿ ಕೂಡ ಸಂಕ್ಷಿಪ್ತ ಮುಗಿತಾ ಬಂತು ನಮ್ಮ ಸಮಯ ಕೂಡ, ಸಾಕಷ್ಟು ಮಾತಾಡಿದೆವು. ನ್ಯಾಯಾಂಗದಲ್ಲಿ ನಾವು ತೀರ್ಮಾನಗಳನ್ನು ವಕೀಲರಾಗಿ ಏನಂದರೆ ನಾವು ವಾದಗಳನ್ನು ಮಾಡ್ಬೋದು, ಪ್ರತಿವಾದಗಳನ್ನು ಮಾಡ್ಬೋದು. ತೀರ್ಮಾನ ನಮ್ಮ ದೇವರು, ನ್ಯಾಯ ದೇವತೆಗೆ ಬಿಟ್ಟದ್ದು. ನ್ಯಾಯ ದೇವತೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಆ ತೀರ್ಮಾನ ಹೊರ ಬರುವ ತನಕ ನನಗೂ ಗೊತ್ತಾಗೋದಿಲ್ಲ, ಪ್ರಾಸಿಕ್ಯೂಷನ್ಗೂ ಗೊತ್ತಾಗೋದಿಲ್ಲ. ಹಾಗಾಗಿ ಆವತ್ತು ನಾನು ಅವನಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಆ ಸಂದರ್ಭದಲ್ಲಿ ವಿಠಲ್ ಮಲೆಕುಡಿಯ ಮತ್ತು ಅವನ ತಂದೆ ಇಬ್ಬರೂ ಕೂಡ ಒಂದು ರೀತಿಯ ಆಘಾತಕ್ಕೆ ಒಳಗಾಗಿದ್ರು. ನಾವು ಸತ್ಯವನ್ನು ಅವರಲ್ಲಿ ಹೇಳಬೇಕಾಗ್ತದೆ. ಅಂತಿಮ ಬಹುಶಃ ಸಿನಿಮಾದಲ್ಲಿ ಒಂದು ರೀತಿ ನೋಡಿದ್ದಾರೆ. ಆದರೆ ಜನರಿಗೆ ನಾನು ಹೇಳುವಂಥದ್ದು ಏನಂದ್ರೆ, ಅದು ಪುಟ್ಟ ಸಮುದಾಯ. ಆ ಪುಟ್ಟ ಸಮುದಾಯವನ್ನು ನಾನು ಹೇಗೆ ನೋಡಿದ್ದೇನೆಂದ್ರೆ, ಮಗುವಿನ ತರ ನೋಡಿದ್ದೇನೆ. ಆ ರೀತಿ ನೋಡೋದೇ ಇರ್ತಿದ್ರೆ ನನಗೆ ಬಹುಶಃ ನಾನು ಅದರ ಮಧ್ಯೆ ಅಲ್ಲಿ ಬೇರೆ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದೇನೆ. ಹೌದು, ನೀವು ಆಮೇಲೆ ಆ ಸಮುದಾಯದವರ ಜೊತೆಗೆ ಅವರದೇ ಒಂದು ಭಾಗವಾಗಿ ಅವರ ಮನೆಯಲ್ಲಿ ತಂಗ್ತೀರಿ, ಊಟ ಮಾಡ್ತೀರಿ, ಅವರು ಏನು ಕೊಡುವಂತ ಊಟ, ನಾಟಿ ಕೋಳಿ ಎಲ್ಲ ನನಗೆ ನಾಟಿ ಕೋಳಿ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಮಾಡಿ ಕೊಟ್ಟಿದ್ದಾರೆ. ನೀವು ಕೂಡ ಗ್ರಾಮದವರಿಗೆ ಮೇಕೆಗಳನ್ನು, ಆಡುಗಳನ್ನು, ದನಗಳನ್ನೆಲ್ಲ ಕೊಡ್ತೀರಿ, ನೀವು ಸ್ವಾವಲಂಬಿಗಳಾಗ್ಲಿಕ್ಕೆ ಏನಾದ್ರು ಒಂದು ದಾರಿ ಆಗ್ಲಿ ಅಂತ. ನಾವು ಫೀಸ್ ಅಂತ ನೋಡೋದೇನಂದ್ರೆ ಪ್ರೀತಿಯ ಫೀಸ್ ನಮ್ಗೆ. ಓಕೆ 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 ಓಕೆ. ಆ 9 ವರ್ಷ ಏನೋ ನಾವು ಹೋರಾಡಿದ್ದೇವೆ. ಒಂದು ಇನ್ನೊಂದು, ಆ ಇಡೀ ಪ್ರೊಸೀಡಿಂಗ್ ಆ ಸಮುದಾಯಕ್ಕೆ ಗೊತ್ತೇ ಇಲ್ಲ. ನಿಜವಾಗಿ ಕೋರ್ಟಲ್ಲಿ ಏನ್ ನಡೀತದೆ, ಅದರ ಪರಿಣಾಮ ಏನು, ವಿರುದ್ಧಾತ್ಮಕ ಪರಿಣಾಮ ಏನು ಗೊತ್ತೇ ಇಲ್ಲ. ಆನಂತರ ನಾನು ವಿಠಲನ ಇಬ್ಬರಿಗೆ ಹೇಳಿದಾಗ, ನೋಡಿ ಈ ಅಂತಿಮ ಹಂತ, ಅವರು ಅದರ ಮುಂಚೆ ಬರುದು ಹೋಗುದು, ಅಂತಿಮವಾದದ್ದು ಇವತ್ತು ನೀವು ಮನೆಗೆ ಹೋಗ್ತಿರೋ, ಜೈಲಿಗೆ ಹೋಗ್ತಿರೋ. ಜೈಲಿಗೆ ಹೋದ್ರೆ ನಿಮ್ಮ ಇಡೀ ಲೈಫು ಜೈಲಲ್ಲಿ. ಒಂದ್ ವೇಳೆ ನಿಮಗೆ ಬಿಡುಗಡೆ ಅಂತ ಕೋರ್ಟ್ ಹೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತೆ ಅದನ್ನು ನೀವು ಪತ್ರಕರ್ತರಿಗೆ ಹೇಳಬಹುದು. ಒಂದು ವೇಳೆ ಕೋರ್ಟಿನಲ್ಲಿ ಅಪಜಯ ಆಯ್ತು ಅಂತ ಆದ್ರೆ, ನ್ಯಾಯಾಂಗದ ಮುಂದಿನ ಹೆಜ್ಜೆಗಳ ಬಗ್ಗೆ ನಾವು ಹೇಳಬೇಕಾಗತ್ತೆ. ಇಷ್ಟನ್ನು ನಾನು ಹೇಳಿದ್ದೇನೆ ಅವರಿಗೆ. ಮಾನಸಿಕವಾಗಿ ಒಂದು ಅವರನ್ನು ಸಿದ್ಧತೆ ಮಾಡಲೇಬೇಕಾಗತ್ತೆ. ಹಾಗಾಗಿ ಆಗ ಅಲ್ಲಿವರೆಗೂ ಕೂಡ ಏನೋ ಇವರು ಬಂದು ಹೋಗುದಿತ್ತು. ಅಲ್ಲಿವರೆಗೆ ಏನು ಅನ್ನೋದು ರಿಯಲೈಸ್ ಆಯ್ತು, ಮುಖಾಮುಖಿ. ಹಾಗೆ ಕೋರ್ಟ್ ಬಂತು. ಆದ ಕೊನೆಯ ಶಬ್ದ ನಾನು ಹೇಳಿದ್ದು ಹೌದು. ನಾನು ಕೋರ್ಟಲ್ಲೂ ಹೇಳಿದ್ದೇನೆ, ಆನರರಿ ಎಕ್ವಿಟಲ್, ಗೌರವಾನ್ವಿತ ಬಿಡುಗಡೆ. ಅದಕ್ಕೆ ಕಾರಣ ಇದೆ. ಆ ಫಿಲ್ಮ್ ಅಲ್ಲಿ ಮಧ್ಯ ನೋಡಿದವ್ರಿಗೆ ಗೊತ್ತಾಗುತ್ತೆ. ನಾನು ಅದನ್ನು ಮೊದಲೇ ಆಂಟಿಸಿಪೇಟ್ ಮಾಡಿ ಹೇಳಿದ್ದು. ಯಾಕಂದ್ರೆ ಆನಂತರ ಭವಿಷ್ಯತ್ತಿನ ಒಂದು ಇದರಲ್ಲಿ ಕಾಳಜಲ್ಲಿ ಹೇಳಿದೆ ನನ್ನ ಶಬ್ದವನ್ನ. ಆ ಶಬ್ದ ಎಲ್ಲರೂ ಕೂಡ ನನಗೆ ಪ್ರಶ್ನೆ ಮಾಡಿದ್ರು. ಕೆಲವು ಲೀಗಲ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಮಾಡಿದ್ರು, ಪತ್ರಿಕೆಯವರು ಕೇಳಿದ್ರು, ಉದಯವಾಣಿ ಕೇಳಿದ್ರು, ಬೇರೆ ಬೇರೆ ಇದೇನು ಶಬ್ದ, ಹೊಸ ಶಬ್ದ ಅಂತ. ಅದು ಏನಂದ್ರೆ, ಬಿಡುಗಡೆ ನೀವು ಯಾವ ನ್ಯಾಯಾಂಗದ ಸಾಂವಿಧಾನಿಕ ಕೊಡಿಕೆಯಲ್ಲಿ ನೀವು ಸಿಕ್ಕಿಸಿದ್ದೀರೋ, ಸರ್ಕಾರ ತಾನು ತಪ್ಪು ಮಾಡಿದ್ದೇನೆ, ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಅಲ್ಲ, ನಾಳೆ ಆತ ಅಧಿಕಾರ ಸ್ವೀಕರಿಸಿದರೆ, ರಾಜಕಾರಣಿ ಆದರೆ, IAS ಆಫೀಸ್ ಆದರೆ, ಸರ್ಕಾರ ಸಂವಿಧಾನದ ಭಾಗ ಆತ. ಆ ಭಾಗವನ್ನ ನೀವು ಚಿವುಟಿದ್ದೀರಲ್ಲ, ನೀವು ಆರೋಪಿ ಅಂತ ಹೇಳಿದ್ದೀರಲ್ಲ, ಆತನನ್ನ ತಪ್ಪಾಗಿದೆ, ನಿನಗೆ ಗೌರವಯುತವಾಗಿ ಬಿಡುಗಡೆ ಕೊಡ್ತಾ ಇದ್ದೆ ನಾನು ಶಬ್ದ ಹೇಳಬೇಕು ನನಗೆ ಇತ್ತು. ಆದ್ರೆ ಅದು ಮುಂದಿನ ವಿಚಾರ. ನಾನು ನಿರೀಕ್ಷಿಸಿದ್ದೆ ಅಂತ ಹೇಳಿದ್ದೇನೆ. ಅದೇ ಶಬ್ದವನ್ನು ಅದರಲ್ಲಿ ಹೇಳಿದ್ದಾರೆ. ವಾದ ಮಾಡುವಾಗಲೂ ಹೇಳಿದ್ದೇನೆ, ನಮಗೆ ಬೇಕಾದದ್ದು ಕೇವಲ ಬಿಡುಗಡೆ ಅಲ್ಲ, ಗೌರವದ ಕೇವಲ ಬಿಡುಗಡೆ, ನಿರ್ದೋಷಿ, ಅದು ಸಾಕ್ಷಿ ಸಹಿತ, ಪುರಾವೆ ಸಹಿತ ಆಗಿಲ್ಲ ಅಂತ ಹೇಳ್ತಾರೆ, ಅದಲ್ಲ.
ಇದು ಸರ್ಕಾರದಿಂದ ನಡೆದಂತ ಪ್ರಮಾದ ಅಲ್ಲ, ಅಪರಾಧ. ಸರ್ಕಾರದಿಂದ ನಡೆದಂತ ಅಪರಾಧ. ಆ ಅಪರಾಧವನ್ನ ಸರಿಪಡಿಸಿಕೊಂಡು ಆತನನ್ನ ಗೌರವ, ಅದು ಏನಾಗುತ್ತೆ ನಾಳೆ ಆತ ಒಂದು ಯಾವುದೇ ಸರ್ಕಾರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದಾಗ ಈ ರಿಮಾರ್ಕ್ ಇದ್ದೇ ಇದೆ ಅವನಿಗೆ. ಏನಾಗಿದೆ, ಆತನ ಪೊಲೀಸ್ ಎಂಕ್ವೈರಿ ಆಗುತ್ತೆ, ಏನ್ ಬರುತ್ತೆ ಅಂದ್ರೆ ಆತನಿಗೆ ಹಿಂದೆ ಕ್ರಿಮಿನಲ್ ಹಿಸ್ಟ್ರಿ ಇದೆ, ಏನು ಹಿಸ್ಟ್ರಿ ಇದೆ, UAPA ರಾಜದ್ರೋಹ. ಈ ರಾಜದ್ರೋಹನ ಪಟ್ಟ ಇದ್ರೆ ಈ ಒಬ್ಬ ಪುಟ್ಟ ಸಮುದಾಯದ ಒಬ್ಬ ಹುಡುಗ ಕ್ವಾಲಿಫೈಡ್ MA ಮಾಡಿದಾನೆ, ಜರ್ನಲಿಸಂ ಮಾಡಿದಾನೆ, ನಾಳೆ ಒಂದು ಯಾವುದೋ ಒಂದು ಎಕ್ಸಾಮ್ ಬರೀಬೇಕಾದ್ರೆ ಇದು ಅಡ್ಡ ಬರುತ್ತೆ. ಈತನನ್ನ ಗೌರವಾನ್ವಿತ ಬಿಡುಗಡೆ ಮಾಡಿದ್ರೆ ಇದು ಅಡ್ಡ ಬರಲ್ಲ ಅನ್ನೋದಕ್ಕೆ ಇದು ನನ್ನ ವಾದ. ಅದನ್ನು ಬಹಳ ಮನ್ಸೂರ್ ಅವರಿಗೆ ಅದು ಬಹುಶಃ ಅದರಲ್ಲಿ ಸಮಯ ಸಿಕ್ಕಿರ್ಲಿಲ್ಲ, ಸಂಕೀರ್ಣವಾಗಿತ್ತು ಇದು. ಈ ಸಂಕೀರ್ಣದಲ್ಲಿ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಇವನು ಈ ಘಟನೆಯ ಪೂರ್ವದಲ್ಲಿ ನನ್ನ ಮೇಲೆ ಒಂದು ಹಲ್ಲೆ ಕೂಡ ಆಗಿತ್ತು. ಈ ಘಟನೆ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಶೂಟಿಂಗ್ ಸ್ಕ್ರಿಪ್ಟ್ ಅಲ್ಲಿ ಹಾಕಿದ್ರು ಅವರು. ಬಹುಶಃ ಅದೇ ಅವರು ಒಟ್ಟು 5 ಗಂಟೆದ್ದು ಒಂದು ಸಿನಿಮಾದನ್ನ ಕಟ್ ಲಾಸ್ಟಿಗೆ 2:30 ಇಳಿಸ್ಲಿಕ್ಕೆ ಬಹಳ 2:30 ಇಳಿಸ್ಲಿಕ್ಕೆ ಬಹಳ ಕಷ್ಟ ಆಗಿತ್ತಂತೆ. ಕೆಲವೆಲ್ಲ ಸುರಿಸ್ಲಿಕ್ಕೆ ಆಗಿಲ್ಲ. ಒಟ್ಟು ನಿರೀಕ್ಷಿಸಿದ್ದು ಹೀಗೆ. ಬಹುಶಃ ಆ ಸಂದರ್ಭದಲ್ಲಿ ಈ ಕೇಸನ್ನು ಒಟ್ಟು ಕೊಂಡೋಗೋ ಕೂಡ ನನಗೆ ಬಹಳಷ್ಟು ಕಾಳಜಿತ್ತು. ಈ ನಮ್ಮ ಬಹುಶಃ ನೀವು ಇವತ್ತು ಏನು ನೋಡ್ತಿದ್ದೀರೋ, ಯಾಕೆಂದ್ರೆ ನಾನು ಒಂದು ಪ್ರಕರಣವನ್ನು ನೋಡುವಾಗ ಮುಂದಿನ 5 ವರ್ಷ ಏನಾಗತ್ತೆ ಅನ್ನೋದು ನೋಡ್ತೇನೆ. ಹೌದು, ಅಲ್ಲಿ ವಿಠಲನಿಗೆ ಪರೀಕ್ಷೆಗೆ ಬರೀಲಿಕ್ಕೆ ಸವಾಲಾಗ್ತದೆ, ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಸಿಗುವುದಿಲ್ಲ, ನೀವು ಏನು ಕೋರ್ಟಿನಿಂದ ಅನುಮತಿ ಕೊಡಿಸ್ತೀರಿ, ಅದು ಕೂಡ ಕೊನೆಗೆ ಅಲ್ಲಿ VC ಕೊಡೋದಿಲ್ಲ, ಹೋರಾಟಗಾರರು ಬರ್ತಾರೆ. ಅಲ್ಲಿ ಪ್ರಕರಣಗಳು ಬಂದಾಗ ನಮ್ಮ ಮೈಂಡ್ ಕ್ರಿಯೇಟಿವಿಟಿ ಇರಬೇಕು, ಆ ಕ್ಷಣಕ್ಕೆ ಹೊಳೆಯಬೇಕು, ಆ ಕ್ಷಣದಲ್ಲಿ ಕೆಲಸ ಆಗಬೇಕು. ನಮಗೆ ಮತ್ತೆ ನಾನು ಮಾಡ್ತೇನೆ ಅಂತ ಹಾಗಲ್ಲ, ಆ ಕ್ಷಣದ ಸ್ಪಂದನೆ ಬಡಿತ ಇದೆಯಲ್ಲ. ಅಲ್ಲಿ ವಿಠಲನಿಗೆ 2 ದಿವಸ ಇರುವಂಥದ್ದು, ನಾನು ಕೋರ್ಟಿಗೆ ಹೋಗ್ಬೇಕು, ಹಾಜರು ಮಾಡಬೇಕು, ಆಕ್ಷೇಪ ಬೇಕು, ನ್ಯಾಯಾಂಗದಲ್ಲಿ ಒತ್ತಡ ಮಾಡಬೇಕು, ಇಂಥ ಒಂದು ಕ್ಷಣದ ಹೃದಯ ಬಡಿತ. ಅಂಡ್ ಇಲ್ಲಿಂದ ನಾನು ಒಮ್ಮೆ ಪುತ್ತೂರು ಮತ್ತೆ ಬೆಳ್ತಂಗಡಿ ಇಡೀ ದಿವಸ ಅದಕ್ಕಾಗಿ ನಾನು ನನ್ನ ಎಲ್ಲಾ ಕೆಲಸಗಳನ್ನು ಬಿಟ್ಟು ಅಲ್ಲಿ ಹೋಗಿದ್ದೇನೆ. ಅಂದ್ರೆ ಅಲ್ಲಿ ಮನಿ ಮ್ಯಾಟರ್ ಅಲ್ಲ, ವ್ಯಕ್ತಿಯ ಬದುಕಿನ ವಿಚಾರ, ಮತ್ತೆ ಇಡೀ ಒಂದು ಸಮುದಾಯವನ್ನು ನೋಡಿ ಒಂದು ನಕ್ಸಲ್ ಹಣಪಟ್ಟಿಯಿಂದ ಹೊರಗಡೆ ತರಬೇಕು. ಈಗ ಒಬ್ಬ ವಕೀಲರಾಗಿ ಈಗ ಸಾಮಾನ್ಯವಾಗಿ ಪೇಪರ್ ನಲ್ಲಿ ಬರೀತು ಓದ್ತಾರೆ ಬಿಡ್ತಾರೆ, ಬಟ್ ನಾನು ಅದನ್ನು ಸೂಕ್ಷ್ಮ ದೃಷ್ಟಿಕೋನದಿಂದ ಮಾತ್ರ ಹೃದಯದಿಂದ ನೋಡ್ಬೇಕಾಗುತ್ತೆ. ಬಹುಶಃ ಓಕೆ, ನಾನೀಗ ಮಾತುಕತೆಯನ್ನು ಮುಗಿಸ್ತೇನೆ. ಕೊನೆಯದಾಗಿ ಈ ಒಂದು ಬಿಡುಗಡೆ ಏನು ವಿಠಲ ಮತ್ತು ವಿಠಲನ ತಂದೆ, ಆ ನಂತರದ ಘಟನಾವಳಿಗಳು ಬಹುಶಃ ಇಡೀ ಕೊತ್ತಲೂರು ಪ್ರದೇಶ ಮಲೆಕುಡಿಯರಿಗೆ ಒಂದು ನಿಜವಾದ ಧೈರ್ಯ, ಮತ್ತೊಂದು ಸ್ವಾತಂತ್ರ್ಯ, ಮತ್ತೊಂದು ನೆಮ್ಮದಿಯ ಬದುಕನ್ನು ತಂದಿದೆ. ಅವರು ಹೇಳಿದ್ದಾರೆ ಏನಂದ್ರೆ 2012 ಯಾವಾಗ ಈ ಪ್ರಕರಣ ನನ್ನ ಬಳಿಗೆ ಬಂತು, ಅದಕ್ಕಿಂತ ಮುಂಚೆ ಪ್ರತಿ ಮನೆಗೆ ಕೇಸುಗಳಾಗಿತ್ತು. ನನ್ನಲ್ಲಿ ಪ್ರಕರಣ ಬಂದಾಗ ಒಬ್ಬರನ್ನ ಡಿಟೆನ್ಷನ್ ಮಾಡಿಟ್ಟಿದ್ರು. ಯಾವಾಗ ನನ್ನ ವಕಾಲತ್ ಅಂತ ಗೊತ್ತಾಯ್ತು ANF ಅವ್ರನ್ನ ಬಿಟ್ಟುಬಿಟ್ರು. ಆದ್ರೆ ನಾನು ಅಂತ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಾರದಲ್ಲಿ ನನ್ನ ಹೆಸರು ಒಂದು ಶಾಶ್ವತ ಇದೆ, ಅಲ್ಲಿ ಬರೆದಿಟ್ಟಿರ್ತಾರೆ, ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ. ಉಳೆಪಾಡಿ ಅಂತ ಹೇಳಿದ್ರೆ ಅದು ಪ್ರಶ್ನೆ ಮಾಡ್ತಾ ಇರ್ತಾರೆ. 1920-21 ನಂತರ ಅವರಿಗೆ ಒಂದು ಇಷ್ಟಪಡ್ತೇನೆ ನಾನು ಹೇಳಲಿಕ್ಕೆ, ಮುಗಿಸ್ಬೇಕು. ನಾನು ಮುಗಿಸುವ ಮೊದಲು ಈ ಪ್ರಕರಣ ಹೇಗಿದೆ ಅಂದ್ರೆ, ಈ ಪ್ರಕರಣ ಒಂದು ನಾವು ನಿರ್ಬಂಧ ಅಂತ ಹೇಳ್ತೇವೆ. ಯಾವುದಕ್ಕೆ ನಿರ್ಬಂಧ ಅಂದ್ರೆ, ಈ ಪುಟ್ಟ ಸಮುದಾಯದ ಮೇಲೆ ಮಾಡಿದಂತ ಗದಾ ಪ್ರಹಾರ ಏನಿದೆ, ANF ನವನ್ನು ಸೇರಿಕೊಂಡು ಆ ಗದಾ ಪ್ರಹಾರ ಬಹುಶಃ ಜನರೇಷನ್ ಇಂದ ಹೊಡೆತ ಪೆಟ್ಟುಗಳು, ಮಕ್ಕಳಿಂದ ಹಿಡಿದು ಹಿರಿಯರದವರೆ ಈ ಪೆಟ್ಟುಗಳು ನಮಗೆ ಸರ್ವೇ ಸಾಮಾನ್ಯ, ದಿನನಿತ್ಯ ನಮಗೆ ಅವರು ಕೊಡುವವರು ನಾವು ತಿನ್ನುವರಂತ ಒಂದು ಸಂದರ್ಭ ಇತ್ತು. ಅದನ್ನ ಈ ಪ್ರಕರಣ ಏನ್ ಮಾಡುತ್ತಂದ್ರೆ, ಈ ಪ್ರಕರಣದ ಮೂಲಕ ನಿರ್ಬಂಧ ಬಂತು. ಯಾಕಂದ್ರೆ ಈ ಪ್ರಕರಣ ನಂತರ ಅವರಿಗೆ ಮುಕ್ತವಾರು ಹೇಳ್ತಾರೆ, ನನ್ನ ಹೆಸರನ್ನು ಹೇಳ್ತಾರೆ ಏನಂದ್ರೆ, ನಮ್ಮ ದಿನೇಶ್ ಉಳೆಪಾಡಿಯಿಂದ ಇವತ್ತು ನಾವು ಒಂದು ಸ್ವಾತಂತ್ರ್ಯವನ್ನು ಗಳಿಸಿದ್ದೇವೆ ಅಂದ್ರೆ ಪ್ರಕರಣದ ಹಿನ್ನೆಲೆಯಲ್ಲಿ ನೆಮ್ಮದಿಯ ಬದುಕು. ಬಹುಶಃ ನಾನು ಹೇಳುವುದೇನಂದ್ರೆ, ನನ್ನ ಇಷ್ಟ ಏನಂದ್ರೆ, ನಾನು ನೋಡಿದ ಮಟ್ಟಿಗೆ ಆ ಒಂದು ಹೊಡೆತ ನಿಮ್ಗೆ ಯಾರು ಹೊಡೆದವಾಗ
ನಿಮ್ಮ ಮಕ್ಕಳಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ವೈಫ್ ಇರ್ತಾರೆ, ಅವರ ಮಧ್ಯೆ ನಿಮ್ಮ ಘನತೆ ಪೆಟ್ಟಾಗಿದೆ. 21 ಹೇಳ್ತಾರಲ್ಲ, ಗೌರವಯುತ ಜೀವನ, ಅವರ ಮಕ್ಕಳ ಮುಂದೆ ಘನತೆ ಹೋಯ್ತು. ಆ ಘನತೆ, ಮಕ್ಕಳು ಕ್ರೌರ್ಯವನ್ನು ಬೆಳೆಸ್ತಾರೆ. ಆ ಕ್ರೌರ್ಯ ನಾಳೆ ನಕ್ಸಲೈಟ್ ಆಗ್ಬೋದು, ಸರ್ಕಾರ ವಿರುದ್ಧಾತ್ಮಕ ಭಾವನೆಗಳು ತಗೊಳ್ಬಹುದು. ಅದನ್ನು ನಿಲ್ಲಿಸಲಾಗಿದೆ ಅನ್ನೋದಿದೆಯಲ್ಲ, ಆ ಅವಕಾಶ ನನಗೆ ಸಿಕ್ಕಿದೆ ಅನ್ನೋದಿದೆಯಲ್ಲ, ಅದು ನಮಗೆ ಹಿರಿಯರು ಕೊಟ್ಟಂತ ಆಶೀರ್ವಾದ ಅಂತ ತಿಳ್ಕೊಳ್ತೇನೆ. ಸಿನಿಮಾ 19 ವಿಧಿ, ಸಂವಿಧಾನದ ವಿಧಿ, ಮಾತನಾಡುವ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ. 20 ಒಂದು ತಪ್ಪಿಗೆ ಅಪರಾಧದ ತೀವ್ರತೆಗಿಂತಲೂ ಹೆಚ್ಚಿನ ಪ್ರಮಾಣದ ಶಿಕ್ಷೆ ವಿಧಿಸುವಂತೆ ಇಲ್ಲ. 21 ಮನುಷ್ಯನಿಗೆ ನೀವು ಹೇಳಿದ ಬದುಕುವ ಹಕ್ಕು ಇದೆ, ಘನತೆಯಿಂದ ಬದುಕುವಂತ ಒಂದು ಹಕ್ಕಿದೆ. ಇದು 19 ಗೌರವಯುತವಾದ ಜೀವನ ಅಂತ ಹೇಳಿ, ಗೌರವಯುತವಾದಂಥ ಜೀವನ. ಇದು 1921 ಪ್ರಶ್ನೆ ಒಂದಷ್ಟು ಮಂದಿಗೆ ಆರಂಭದಲ್ಲಿತ್ತು. ವಾಟ್ ಇಸ್ ಇದೇನದು 21 ಇದು ಸಂವಿಧಾನದ 3 ವಿಧಿಗಳು. ಅದು ನಮಗೆ ಕೊಡುವಂತ ಮಾತನಾಡುವ ಸ್ವಾತಂತ್ರ್ಯ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಮತ್ತು 20ರಲ್ಲಿ ಒಂದು ತಪ್ಪಿಗೆ ಅಪರಾಧದ ತೀವ್ರತೆಗಿಂತಲೂ ಹೆಚ್ಚು ಪ್ರಮಾಣದ ಶಿಕ್ಷೆಯನ್ನು ವಿಧಿಸುವ ಹಾಗೆ ಇಲ್ಲ ಅನ್ನುವಂಥದ್ದು. 21ನೇದು ನೀವು ಹೇಳಿದಾಗೆ ಗೌರವಯುತವಾದಂತಹ. ಇನ್ನು 2 ಅಂಶಗಳು ಏನಂದ್ರೆ, ವ್ಯಕ್ತಿಯ ಬದುಕಿನಲ್ಲಿ 19, 20, 21 ಬಹಳ ಮುಖ್ಯವಾದ ಘಟ್ಟ. ವಿದ್ಯಾಭ್ಯಾಸವೂ ಇರುತ್ತದೆ, ಎಲ್ಲವೂ ಕೂಡ ಕೌಮಾರ್ಯದಿಂದ ಪ್ರೌಢಾವಸ್ಥೆ, ಕೌಮಾರ್ಯದಿಂದ ಅದು ಒಂದು. ಇನ್ನೊಂದು 19ರಲ್ಲಿ ಈ ಟ್ರಯಲ್ ಪ್ರೊಸೀಡಿಂಗ್, ಸಾಕ್ಷ್ಯಾಧಾರಗಳು 19, 20, 21ಗೆ ಜಡ್ಜಿಮೆಂಟ್. ಇವೆಲ್ಲವೂ ಕೂಡ ಸಾಮ್ಯತೆ ಇದೆ, ಎಲ್ಲದಕ್ಕೂ ಕೂಡ ಪೂರಕವಾಗಿ. ಹಾಗೆ ಈ ಟೈಟಲ್ ಅನ್ನು ವಿಚಾರ ಬಂದಾಗ ಫಸ್ಟ್ಗೆ ಅವರು ಮನ್ಸೂರ್ ಅವರು ನಾನು ಹೇಳಿದೆ, ಇದು ಬದುಕಿನ ವಿಚಾರ, ಆರ್ಟಿಕಲ್ 21 ತಗೊಳ್ಳಿ ಅಂತ ಹೇಳಿದೆ. ಅವರು ಹೋಗಿ ನೋಡಿದಾಗ ಇಲ್ಲ ಅಂತ ಆಯ್ತು. ಆನಂತರ ಪುನಃ ಫೋನ್ ಮಾಡಿ. ಓಕೆ, ನಾನು ಕೊನೆಯದಾಗಿ ಓನ್ಲಿ 30 ಸೆಕೆಂಡ್ ವಕೀಲರೇ, ಸಿನಿಮಾದಲ್ಲಿ ಅಥವಾ ಇಡೀ ಘಟನಾವಳಿಗಳಲ್ಲೇ ವಿಠಲನಿಗೆ ವಿಮೋಚನೆ ಅಥವಾ ಮಲ್ಲಿಕುಡಿಯರಿಗೆ ವಿಮೋಚನೆ ಕೊಟ್ಟ ಏನು ವಕೀಲರ ನಿಮ್ಮ ಪಾತ್ರ, ಅದರ ಜೊತೆಗೇನೆ ಹೋರಾಟಗಾರರಾಗಿ ಮುನೀರ್ ಕಾಟಿಪಳ್ಳ ಅವರು ಇಡೀ ಆ ಸಮುದಾಯಕ್ಕೆ ಬೆಂಬಲವಾಗಿ ನಿಲ್ಲುವಂಥದ್ದು, ನವೀನ್ ಸೂರಿಂಜೆ ಮತ್ತು ಪತ್ರಕರ್ತರು ಅವರಿಗೊಂದು ಧೈರ್ಯ ತುಂಬುವಂಥದ್ದು, ಬಹುಶಃ ಇದು ಕೂಡ ಅಷ್ಟೇ ದೊಡ್ಡ ಮಹತ್ವದ ಪಾತ್ರ. ಅದನ್ನು ನಾನು ಮರೆತು ಬಿಟ್ಟೆ. ಈಗ ಮುನೀರ್ ಸಂಘಟನಾತ್ಮಕ ಹೋರಾಟ, ಪತ್ರಕರ್ತರಾಗಿ ನವೀನು ಮತ್ತೆ ಇತರ ತುಂಬಾ ಪತ್ರಕರ್ತರು ಕೈ ಜೋಡಿಸಿದ್ದು, ಸುದೀಪ್ ಆಗ್ಲಿ ಇತರಾಗ್ಲಿ, ಮುನೀರ್ ಅಂತವರು ಇರದಿದ್ರೆ ಅಲ್ಲಿ ಸಂಘಟನಾತ್ಮಕ ಕೆಲಸ ಆಗ್ತಿರ್ಲಿಲ್ಲ. ಈಗ ಕೇವಲ ದಿನೇಶ್ ಹೆಗ್ಡೆ ಉಳೆಪ್ಪಾಡಿ ಅಲ್ಲ, ಇಲ್ಲಿ ಒಂದು ಮಹಾಭಾರತ ನೋಡಿದಾಗೆ ಒಂದು ಕಡೆ ಪತ್ರಕರ್ತರ ಬರುತ್ತೆ, ಇನ್ನೊಂದು ಕಡೆ ಸಂಘಟನಾತ್ಮಕ ಮುನೀರ ನೇತೃತ್ವ ಬರುತ್ತೆ, ಆನಂತರ ನಮ್ಮ ರಾಜ್ಯದ ನಾಯಕರು ಬರುವಂತದ್ದು. ನ್ಯಾಯಾಂಗದ ವಿಚಾರ ಬಂದಾಗ ಅಲ್ಲಿ ದಿನೇಶ್ ಹೆಗ್ಡೆ ಉಳೆಪ್ಪಾಡಿ. ಆದ್ರೆ ಇವೆಲ್ಲವರ ಮಧ್ಯೆ ಸಾಗುವಂತವನು ನಮ್ಮ ವಿಠಲ ಮಲೆಕುಡಿ. ಮಾಧ್ಯಮದಲ್ಲಿ ದೊಡ್ಡ ಮಟ್ಟದ ಪ್ರಚಾರಕ್ಕೆ ಆದ ಕಾರಣದಿಂದಾಗಿ ಅದು ರಾಷ್ಟ್ರದ ಗಮನ ಎಲ್ಲ ಸೆಳೆಯುತ್ತದೆ, ಸಂಸತ್ತಿನಲ್ಲಿ ಕೂಡ ಪ್ರಸ್ತಾಪ ಆಗುತ್ತೆ. ಮುನೀರ ಆವತ್ತಿನ ಕೊಡುಗೆ, ಮುನೀರ ಆವತ್ತು ಹೇಗೆ ಒಂದು ಹೋರಾಟಗಾರರು, ಇವತ್ತು ಹಾಗೆ ನನ್ನನ್ನು ನೀವು ಹೇಳಬೇಕು, ನಾನು ಹೇಳಬೇಕಾಗಿ ನಮ್ಮ ಮನಸ್ಥಿತಿ ಬದಲಾಗಿಲ್ಲ ಅನ್ನೋದು. ಎಸ್, ಥ್ಯಾಂಕ್ ಯು. ಒಂದು ಅದ್ಭುತವಾದಂತ ಸಿನಿಮಾ, ಅದು ನೈಜ ಘಟನೆಯನ್ನು ಆಧರಿಸಿ ಈ ತುಳುನಾಡಿನ ಮಲೆಕುಡಿಯರು ಸುದೀರ್ಘ ಕಾಲ ಅನುಭವಿಸಿದಂಥ ಯಾತನೆಯ, ನೋವಿನ, ಹಿಂಸೆಯ ಬದುಕಿಗೆ ಅವರಿಗೊಂದು ವಿಮೋಚನೆಯನ್ನು ತೋರಿಸಿಕೊಟ್ಟಂಥ ಘಟನಾವಳಿಗಳು. ಇದು ಈ ಒಂದು ಸಿನಿಮಾದಲ್ಲಿ ಬಿಂಬಿತವಾಗಿರುವಂಥ ವಿಚಾರ. ಈ ಸಿನಿಮಾದ ಬಗ್ಗೆ ಸಿನಿಮಾದ ನಿರ್ದೇಶಕರು ಮನ್ಸೂರ್ ಅವರು ಕೂಡ ಮಾತಾಡಿದರು, ಅವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಜೊತೆಗೆ ದಿನೇಶ್ ಹೆಗ್ಡೆ ಉಳೆಪಾಡಿ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಎಸ್, ಸಿನಿಮಾವನ್ನು ಥಿಯೇಟರಲ್ಲಿ ನೋಡಬೇಕು ಅಷ್ಟೇ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್.